ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಖಾಸಗಿ ಬಸ್ ಒಟ್ಟು ಖಾಸಗಿ ಬಸ್ ಮಾಲೀಕರ ಸಮಸ್ಯೆಗಳೇನು, ಅವರ ಬೇಡಿಕೆಗಳೇನು ಮತ್ತು ಪ್ರಯಾಣ ದರ ಏರಿಕೆ ಅದು ಯಾವ ರೀತಿಯಲ್ಲಿ ಸಮರ್ಥನೀಯ, ಖಾಸಗಿ ಬಸ್ ಮಾಲೀಕರು ಏನು ಹೇಳ್ತಾರೆ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಜಯಶೀಲ ಅಡ್ಯಂತ ಅವರು ಮತ್ತು V.K. ಪುತ್ರನವರು ಭಾಗವಹಿಸಿದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಅಡ್ಯಂತಾಯರೇ ನಮಸ್ಕಾರ, ಪುತ್ರನವರೇ ನಮಸ್ಕಾರ. ಜಯಶೀಲ ಅಡ್ಯಂತಾಯ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು, ನೂತನ ಅಧ್ಯಕ್ಷರು. ಮೊನ್ನೆಯಷ್ಟೇ ಈ ಒಂದು ಸಂಸ್ಥೆ, ಈ ಒಂದು ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಈ ಸಂದರ್ಭದಲ್ಲಿ ಜಯಶೀಲ ಅಡ್ಯಂತಾಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು ಜಯಶೀಲ ಅಡ್ಯಂತಾಯರು. ಅಭಿನಂದನೆಗಳು ಅಡ್ಯಂತಾಯರೇ. ಅದೇ ರೀತಿಯಾಗಿ V.K. ಪುತ್ರನವರು, ಅವರು ಪ್ರಧಾನ ಕಾರ್ಯದರ್ಶಿಯವರು ಈ ಒಂದು ಸಂಸ್ಥೆಯದು. ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ V.K. ಪುತ್ರನ್ ಸರ್, ನಿಮಗೆ ಕೂಡ ಅಭಿನಂದನೆಗಳು. ನಾನು ಅದೇ ವೀಕ್ಷಕರೇ, ಈ ಸಂದರ್ಭದಲ್ಲಿ ಕೇಳುವಂಥದ್ದು, ಸಾಕಷ್ಟು ಚರ್ಚೆಗಳು ಕಳೆದ ಒಂದು ತಿಂಗಳಿಂದ ನಮ್ಮ ನಡುವೆ ನಡೀತಾ ಉಂಟು. ಮೊದಲನೆಯ ಪ್ರಶ್ನೆ ಮತ್ತು ಚರ್ಚೆ ಅಥವಾ ಒಟ್ಟು ಚರ್ಚೆಗೆ ಗ್ರಾಸವಾದ ವಿಚಾರ ಸಿಟಿ ಬಸ್ಸುಗಳ ಪ್ರಯಾಣ ದರ ಏರಿಕೆ ವಿಚಾರ. ಆ ವಿಚಾರವನ್ನು ಕೂಡ ನಾವು ಮಾತಾಡ್ತೇವೆ. ಜೊತೆಗೆ ಖಾಸಗಿ ಬಸ್ ಮಾಲೀಕರುಗಳು ಅನೇಕ ಬಾರಿ ಈ ನಾವು ಕಳೆದ 2 ಲಾಕ್ಡೌನ್ನ ನಂತರ ಅಂತೂ ಮತ್ತೆ ನಮ್ಮ ಮುಂದೆ, ಮಾಧ್ಯಮಗಳ ಮುಂದೆ, ಜನರ ಮುಂದೆ ಹೇಳಿಕೊಂಡು ಬಂದಿದ್ದಾರೆ, ನಮ್ಮ ಸಾರಿಗೆ ಉದ್ಯಮ, ಖಾಸಗಿ ಸಾರಿಗೆ ಉದ್ಯಮ ತುಂಬ ಕಷ್ಟದಲ್ಲಿ ಉಂಟು, ಸರ್ಕಾರ ಕೂಡ ಅತ್ತ ಸ್ಪಂದಿಸ್ತಾ ಇಲ್ಲ ಮತ್ತು ಒಟ್ಟು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತ. ಸೊ ಈ ವಿಚಾರವಾಗಿ ಕೂಡ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಖಾಸಗಿ ಬಸ್ ಮಾಲೀಕರ ಸಮಸ್ಯೆಗಳೇನು, ಅವರ ಕಷ್ಟಗಳೇನು, ಅವರ ನಷ್ಟಗಳೇನು, ಅದು ಒಂದು ವಿಚಾರ. ಜೊತೆಗೆ ಜನರು ಹೇಳ್ತಾ ಇರುವಂಥ ವಿಚಾರ, ಖಾಸಗಿ ಬಸ್ನಲ್ಲಿ ಓಡಾಡ್ತಾ ಇರುವಂಥ ಜನ ಅವರು ಮುಂದಿಟ್ಟಿರೋ ಪ್ರಶ್ನೆ ಇದು. ಅಡ್ಯಂತಾಯರೇ, ಈಗ ನೀವು ಸುದೀರ್ಘ ಕಾಲ ಈ ಒಂದು ಸಾರಿಗೆ ಉದ್ಯಮದಲ್ಲಿ ಇರುವವರು, ಖಾಸಗಿ ಈ ಒಂದು ಸಾರಿಗೆ ಉದ್ಯಮದಲ್ಲಿ ನಾವು ತುಳುವಿನಲ್ಲಿ ಕೂಡ ಮಾತಾಡ್ಬೋದು. ಇಂಕಲು ತುಳುಟ್ಲ ಪಾತಿರುವ ಕನ್ನಡ ಪಾತಿರುವ ಅಂಚ ಅನುಕೂಲದ ಆಪಕ ಪಾತಿರ ಪೋಪ ಇಂಕಲು ಬಸ್ ತಕ್ಕಲು ತುಳುನಾಡು ಬಸ್ ತಕ್ಕಲ ಇಂಚ ಬಸ್ ತಕ್ಕಲು ತುಳುವೇ ಪಾತಿರ ನಾಲ್ಕು ಪ್ರಾತಿನಿಧ್ಯ ಬಸ್ ಇಟ್ಟು ಪೋಂಡಲ್ಲ ಬಸ್ ಇಟ್ಟು ಪಾತಿರನೇ ತುಳುವೆ ಬಸ್ ತಕ್ಕಲ ಲೆಪ್ಪಲ್ಲ ತುಳುಟೆ ಲೆಪ್ಪನಿ ಪಕ್ಕ ಬಸ್ ಇಟ್ಟು ಸುಧಾರಿಲ್ಲ ಅಂಚನೆ ತುಳುಟೆ ಅಂತೈತೆ. ಅಡ್ಯಂತಾಯರೆ, ಖಾಸಗಿ, ನಾನೀಗ ಮೊದಲ ವಿಚಾರಕ್ಕೆ ಬರುವಂಥದ್ದು, ಈಗ ನಮ್ಮಲ್ಲಿ ಭಾರಿ ಜ್ವಲಂತವಾಗಿ ಚರ್ಚೆಯಲ್ಲಿ ಇರುವಂಥ ವಿಚಾರ, ಮೊನ್ನೆ ದರ ಏರಿಕೆ ಮಾಡಿರುವಂಥದ್ದು, ಅದನ್ನು ನೀವು ಯಾವ ನೆಲೆಯಲ್ಲಿ ಸಮರ್ಥನೆ ಮಾಡಿಕೊಳ್ತೀರಿ? ನೀವು ಇಬ್ಬರು ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಮೊದಲಾಗಿ ದೇವರ ಆಶೀರ್ವಾದವನ್ನು ಬೇಡುತ್ತಾ, ಈ ಹುದ್ದೆಯಲ್ಲಿ ಕೂರಿಸಲಿಕ್ಕೆ ನನಗೆ ಸಹಾಯ ಮಾಡಿದ ಬಸ್ ಮಾಲೀಕರು ಹಾಗೂ 40 ವರ್ಷಕ್ಕಿಂತ ಮೊದಲು ನಮ್ಮ ಸಂಘವನ್ನು ಸ್ಥಾಪಿಸಿದ ಕತಿಥಿ ಹೋದಂಥ ನಮ್ಮ ಎಲ್ಲ ಸದಸ್ಯರನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ಬಸ್ ಮಾಲೀಕರನ್ನೆಲ್ಲ ಅಭಿನಂದಿಸುತ್ತಾ, ನನಗೆ ಈ ಜವಾಬ್ದಾರಿ ಕೊಟ್ಟದಕ್ಕೆ ಅವರನ್ನೆಲ್ಲರನ್ನು ಅಭಿನಂದಿಸುತ್ತೇನೆ ಮೊದಲಾಗಿ. ಮತ್ತು V4 ಚಾನಲ್ನ ತಾರನಾಥ್ ಕಾಪಿಕಾಡ್ ಹಾಗೂ ಇದರ ನಿರ್ದೇಶಕರು ಮತ್ತು ಇಲ್ಲಿ ದುಡಿತಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸಹ ನಾನು ಮನವರಿಕೆ ಮಾಡುತ್ತಾ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದು ಬಹಳ ಕಷ್ಟ ಅಂತ ಎನಿಸುತ್ತದೆ, ಆದರೆ ಸಹ ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಮೊದಲಾಗಿ ನಿಮ್ಮ ಪ್ರಶ್ನೆ ಬಸ್ ದರ ಏರಿಸಿದ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಈ ಪ್ರಶ್ನೆಗೆ ಉತ್ತರ ನೀವು ಸಹ ಕಂಡುಕೊಳ್ಳಿದ್ದೀರಿ ಅಂತ ಎನಿಸುತ್ತಿದ್ದೇನೆ. ಯಾಕೆಂತ ಹೇಳಿದರೆ, ಕಳೆದ ಈ ಕೊರೋನಾ ಎಂಬ ಮಹಾಮಾರಿ ಬಂದ ನಂತರ ನಾವು ಯಾವ ಥರ ಕಷ್ಟಗಳನ್ನು ಅನುಭವಿಸಿದ್ದೇವೆ ಬಸ್ ಮಾಲೀಕರು ಎಂಬುದು ನಿಮಗೆ ಇದು ಚರ್ಚೆಗೆ ಬಂದಂಥ ವಿಷಯ. ಹೌದು. ಇದರ ಬಗ್ಗೆ ಚರ್ಚೆ ಮಾಡೋದು ಮುಂದುವರಿತಾ ಹೋಗುದಾದರೆ, ಬಸ್ ಮತ್ತೆ ರೀಓಪನ್ ಅಂದರೆ ಅನ್ಲಾಕ್ ಪ್ರೊಸೀಜರ್ ಯಾವಾಗ ಲಾಕ್ಡೌನ್ ಆಗಿತ್ತು, ಆಮೇಲೆ ಈ ಬಾರಿ ಅದು ಘೋಷಿತ ಲಾಕ್ಡೌನ್ ಅಲ್ಲದಿದ್ದರೂ ಕೂಡ ಕಠಿಣ ನಿರ್ಬಂಧ ಅಂತ ಸರ್ಕಾರ ಘೋಷಣೆ ಮಾಡಿ ಲಾಕ್ಡೌನೇ ಮಾಡಿತ್ತು. ಸೊ ತಿರ್ಗಾ ಅನ್ಲಾಕ್ ಆಗ್ತಾ ಬಂದಾಗ ಬಸ್ಸುಗಳು ನಾಳೆಯಿಂದ ಬಸ್ ಸಂಚಾರ ಅಂತ ಹೇಳುವಾಗ ಬಸ್ ಇಳಿದದ್ದು ಭಾರಿ ಕಡಿಮೆ ಸಂಖ್ಯೆಯಲ್ಲಿ. ಮಾಲೀಕರು ಹೇಳಿಕೊಂಡಿದ್ದರು ನಮಗೆ ಕಷ್ಟ ಅಂತ. ಮುಂದುವರಿಸಿ.
ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಾದರೆ ನಾನು ಮೊದಲು ಹೇಳಿದ ಹಾಗೆ ಈ ಪ್ರಶ್ನೆಗೆ ಉತ್ತರಿಸುವುದು ತುಂಬ ಕಷ್ಟ. ಯಾಕೆ ಅಂತ ಹೇಳಿದರೆ ನಾನು ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ದೂರಿಸುವುದಿಲ್ಲ. ನಾನೊಬ್ಬ ರಾಜಕೀಯ ಪಕ್ಷದವನಾಗಿ ಅಧ್ಯಕ್ಷನಾಗಿದ್ದರೂ ಇದು ನಾವೆಲ್ಲ ಸೇರಿಕೊಂಡು ಮಾಡುವಂಥ ಒಂದು ನಮ್ಮ ಸಂಸ್ಥೆ. ಇದರಲ್ಲಿ ರಾಜಕೀಯ ಏನಿಲ್ಲ. ಇದರ ಮೊದಲಾಗಿ ನಮಗೆ ತುಂಬ ಕಷ್ಟವನ್ನು ಅನುಭವಿಸುವುದು ನಮಗೆ 2 ವರ್ಷದಲ್ಲಿ ದರ ಏರಿಕೆ, ಡೀಸೆಲ್ ದರ ಏರಿಕೆ. ಈ ದರ ಏರಿಕೆ ಎಂಬುದು ಸಾಧಾರಣ 67 ರೂಪಾಯಿ 65 ರೂಪಾಯಿ ಇರುವ ಡೀಸೆಲ್ ದರ ಈಗ 95. ಮೊನ್ನೆ ಟಿಕೆಟ್ ದರ ಏರಿಸುವ ಸಂದರ್ಭದಲ್ಲಿ 95 ರೂಪಾಯಿಗೆ ಮುಟ್ಟಿತ್ತು. 95 ರೂಪಾಯಿಗೆ ಮುಟ್ಟಿತ್ತು. ನೀವು ಮೊನ್ನೆ ಪ್ರಯಾಣ ದರ ಏರಿಕೆ ಮಾಡುವ ಸಂದರ್ಭದಲ್ಲಿ 95 ರೂಪಾಯಿಗೆ ಆಗಿತ್ತು. ಇದು ಒಂದು ನಮ್ಮ ಸರ್ಕಾರಕ್ಕೂ ಕೂಡ ಕಷ್ಟ, ನಮ್ಮ ಬಸ್ ಮಾಲೀಕರಿಗೂ ಕಷ್ಟ ಎಂಬ ಪರಿಸ್ಥಿತಿಯಲ್ಲಿ ನಾವು ಈ ಜಂಜಾಟದ ಮಧ್ಯದಲ್ಲಿದ್ದ ಕಾರಣ ಇದನ್ನು ಹೊಣೆ ಹೊತ್ತಲಿಕ್ಕೆ ಯಾರು ಹೊಣೆ ಹೊತ್ತುವುದಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮಾನದಂಡ ಉಂಟು. ನಮಗೆ ಬಸ್ ದರ ಏರಿಸಬೇಕಾದ್ರೆ ಒಂದು ಮಾನದಂಡ ಉಂಟು. ಗೆಜೆಟ್ ನೋಟಿಫಿಕೇಶನ್ ಅಂತ ಹೇಳಿ ಒಂದು ರೇಟ್ ನಿಗದಿಪಡಿಸುವಂತ ವ್ಯವಸ್ಥೆ ಉಂಟು. ಇದು ಸಾಧಾರಣ ನಮಗೆ ಕೇವಲ ಒಂದು 5-6 ವರ್ಷಕ್ಕಿಂತ ಮೊದಲು ನಿಗದಿ ಆದ ನಂತರ ಗೆಜೆಟ್ ನೋಟಿಫಿಕೇಶನ್ ದರ ಏರಿಸುವಂತ ಪ್ರಕ್ರಿಯೆಗೆ ಸರ್ಕಾರ ಹೋಗಲಿಲ್ಲ. ಯಾವುದೇ ರೀತಿ ಮನವಿ ಮಾಡಿದ್ರು, ಯಾವ ತರ ಇದು ಮಾಡಿದ್ರು ನಮಗೆ ಅದರ ದರ ಏರಿಸುವ ಪ್ರಕ್ರಿಯೆ ಆಗಲಿಲ್ಲ. 2013ರಲ್ಲಿ ಆದಂತ ಅಧಿಸೂಚನೆ ಆ ನಂತರ ನಮಗೆ ಇದು ಈ ಅಧಿಸೂಚನೆಯನ್ನು ಚೇಂಜ್ ಮಾಡಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿರಲಿಲ್ಲ ಅಂತ ನೀವು ಹೇಳುವಂತ. ಹೊಸ ನೋಟಿಫಿಕೇಶನ್ 20ಕ್ಕೆ ಬಂತು, 2020ಗೆ ಬಂತು, ಈ ಕೊರೋನಾ ಬಂದ ಟೈಮ್ನಲ್ಲಿ. ಅದರಲ್ಲಿ ಕೂಡ ಅದು ಒಂದು ನಮಗೆ ಬೇಕಾದಂತೆ ನಮ್ಮ ಈ ಡೀಸೆಲ್ ದರಕ್ಕೆ ಅನುಗುಣವಾಗಿ ಆಗಲಿಲ್ಲ. ನಾವು ಬೇಡಿಕೆ ಇಟ್ಟಂತ ಯಾವುದು ನಾವು ಬೇಡಿಕೆ ನೀವೇನು ಡಿಮಾಂಡ್ ಮಾಡಿದಿರಿ ಆ ಪ್ರಮಾಣದಲ್ಲಿ ಆಗಿಲ್ಲ ಅಂತ ನೀವು ಹೇಳುವ. ಆಗಲಿಲ್ಲ. ಇದು ಪುತ್ರನವರೇ ಎಸ್, ಈಗ ಗೆಜೆಟ್ ನೋಟಿಫಿಕೇಶನ್ ಈಗ ಕಳೆದ ವರ್ಷವೇ ಆಯ್ತು ಅಂತ ಹೇಳ್ಕೊಳ್ಳೋ. ಬಟ್ ಪ್ರಯಾಣಿಕರು ಮತ್ತು ಪ್ರಯಾಣಿಕರ ಪರವಾಗಿ ಮಾತನಾಡುವವರು ಹೇಳುವಂಥದ್ದು ಇವತ್ತಿಗೆ ಕೂಡ ಆ ನೋಟಿಫಿಕೇಶನ್ ಅಲ್ಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂತ. ನೀವು ಹೇಳ್ತೀರಿ ಇಲ್ಲ, ನಮ್ಮ ನಿರೀಕ್ಷೆ ಅಷ್ಟು ಆಗಲಿಲ್ಲ ಅಂತ. ಆ್ಯಕ್ಚುಲಿ ಸರ್ಕಾರ ನಮಗೆ ಕೊಟ್ಟ ರೇಟ್ ಉಂಟು ನೋಟಿಫಿಕೇಶನ್, ಆ ರೇಟ್ ಮೀರಿ ನಾವು ಹೋಗುವಂತಿಲ್ಲ. ಆ ರೇಟ್ನ ಒಳಗೇನೆ ನಾವು ಇದು ಮಾಡಿ ಜಿಲ್ಲಾಧಿಕಾರಿಗೆ ಹಾಗೂ RTOಗೆ ಕೊಡಬೇಕು. ನಾವು ಜಾಸ್ತಿ ಅದಕ್ಕಿಂತ ಮೇಲೆ ಹೋದರೆ ನಮಗೆ ಅಲೌಡ್ ಮಾಡೋದಿಲ್ಲ. ನಾವು ಇನ್ನೂ ಸಹ ಒಂದು 10-20% ಕೆಳಗೇನೆ ಇದ್ದೇವೆ. ಸರ್ಕಾರ ಕೊಟ್ಟ ರೇಟಿಗಿಂತ ಕಮ್ಮಿಯೇ ಇದ್ದೇವೆ ನಾವು. ನಮಗೆ ಒಂದು ಫಸ್ಟ್ ಸ್ಟೇಜಿನಲ್ಲಿ ಮಾತ್ರ ನಾವು ಸೆಸ್ ಹಾಕಿ ಅದು 2 ಕಿಲೋಮೀಟರ್ಗೆ ನಮ್ಮ ಹತ್ರ 12 ರೂಪಾಯಿ ಮಾಡಿದ್ದು ನಾವು. ಆಮೇಲೆ ಇದು ಆರ್ಗ್ಯುಮೆಂಟ್ ಇದೆಲ್ಲ ಬರುವಾಗ ನಾವು 4 ಕಿಲೋಮೀಟರ್ಗೆ 12 ರೂಪಾಯಿ ಮಾಡಿದ್ದೇವೆ. ಇಲ್ಲ 4 ಕಿಲೋಮೀಟರ್ ನಮಗೆ 13 ರೂಪಾಯಿ ಆಗ್ತದೆ. ಅದನ್ನು 1 ರೂಪಾಯಿ ಕಮ್ಮಿ ಮಾಡಿ ಅಡ್ಡಿ ಅಂತಾರೆ ಅಂದೇಂದು ಇಂದು ಸರ್ಕಾರ ಪಂತ ನೀಡಿದಲ್ಲ ಅಂತ ಕಡಿಮೆನೇ ಎಂಕಲ್ ಏರಿಕೆ ಎಂಕಲು ಪನ್ನಿದಾದ ಬಣ್ಣ ಸರ್ ಎಂಕಲ್ ನನ್ನ ಇದು ಅಧಿಸೂಚನೆದ ಪ್ರಕಾರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ದುಮ್ಮುಡ್ದುಲ ಎಂಗ್ಲು ಏಪಲ ಎಂಗ್ಲು ರೇಟ್ ಕಮ್ಮಿಯೇ ದೆಪ್ಪುನತ್ತಂದು ಹೆಚ್ಚು ಏಪಲ ದೆಪ್ಪುಜ ಒಂಜಿ ಸರ್ಕಾರದ ಅಧಿಸೂಚನೆಗೆ ಸರಿಯಾದ ಸರ್ಕಾರಿ ಬಸ್ತ ರೇಟ್ ಬರ್ಪುಂಡು. ಆ ರೇಟ್ಗೆ ಅನುಗುಣವಾದೇ ಎಂಕುಲು ರೇಟ್ ಮಲ್ಪುನಿ ಐಕ್ ಜಿಲ್ಲಾ ಆಡಳಿತದ ಒಂಜಿ ಎಂಕ್ಲೆಗ್ ಅದು ಬೋರ್ಡ್ ಪರ್ಮಿಷನ್ ಬೋರ್ಡ್ ಜಿಲ್ಲಾ ಆಡಳಿತದ ಸಾರಿಗೆ ಅಧಿಕಾರಿಗೆ ರೆಪ್ರೆಸೆಂಟೇಷನ್ ಕೊರ್ಪ ಅವೇನು ಆರು ಜಿಲ್ಲಾಡಳಿತಲ್ಲಿ ಕಡೆಪಡುದು ಅಕಲು ಸೇರ್ ಜಿಲ್ಲಾಡಳಿತದ ನೆಟ್ಟು ಕುಲ್ಲುದು ಐದು ಪರಿಶೀಲನೆ ಮಾಡ್ತದೆ ಎಂಕ್ಲೆನ್ ಲೆತ್ತದು ಎಂಕ್ಲೆಗ್ ಕೊರ್ಪುನಂಚಿನ ದರ ಒಂದು ಒಳ್ಳೆ ತರತ ಹೆಚ್ಚಾತನ ಪನ್ಪುನ ಪ್ರಶ್ನೆ ನೆಟ್ಟು ಬರ್ಪುಜಿ ಅವಿಟ್ಲ ಎಂಕ್ಲು ಒಟ್ಟಿಗೆ ಸೇರ್ದು ಸಾರ್ವಜನಿಕರಿಗೆ ತೊಂದರೆ ಒಂದಿನ ರೇಟೆಡೆ ಮಲ್ತದ ವಿನಃ ಜಾಸ್ತಿ ಇತ್ತ ಪನ್ನಾಗ ಇಡೀ ಸ್ಟೇಟ್ ಎಂಕಲ್ ಒಂಜಿ ದರ ಒಂದು ಕೊರ್ಪಿನ್ ನೋಟಿಫಿಕೇಶನ್ ಎಂಕಲ್ ಐತ ಮಿತ್ತು ಫಾರ್ ಆಪುಜಿ ಪೊಂಡ ಎಂಗನ ಜಿಲ್ಲಾಡಳಿತ ಬುಡ್ಪುಜಿ ಎಂಕಲ್ ಐಟಡ್ ಒಂಜಿ 20% ಕಮ್ಮಿ ಇಲ್ಲ ಕಮ್ಮಿ ಇತ್ತದ ಎಂಕಲ್ ಕೊರ್ಪ ಅಕಲೆಗ್ ಕೊರ್ದ ಅಕ್ಲು ವೆರಿಫೈ ಮಲ್ತದ ಬೊಕ್ಕ ಎಂಕಲಿಗೆ ಐಟದ ಕರೆಕ್ಷನ್ ಉಂಡು ಒಂದು ಮಲ್ತದ ಕೊರ್ಪೇರು ಅಂದ ಐ ಸರ್ತಿ ರೇಟ್ ಜಾಸ್ತಿ ಮನ್ಪುನಾಗ ಟಿಕೆಟ್ದ ರೇಟ್ ಜಾಸ್ತಿ ಮನ್ಪುನಾಗ ಅವು ಯಾಪಲ್ ಒಂಜಿ ಮಾತೆರನೊಟ್ಟಿಗೆ ಸಭೆ ಆಪನ ಕ್ರಮ ಉಂಡತ್ತೆ ಮಂತ್ ಜೇರು ಅಂಚ ಸಮಾಲೋಚನಾ ಸಭೆಲ್ಲ ಮಂತ್ ಜೇರು ಸಾರ್ವಜನಿಕರನ ಅಭಿಪ್ರಾಯ ಗೆತ್ತೊಂದು ಜೇರು ಎಂದು ಪನ್ಪನ ಆರೋಪ ಉಂಡು ಅವು
ಕಾಲಕಾಲಡು ನೋಟಿಫಿಕೇಶನ್ ಆತನು ನೋಟಿಫಿಕೇಶನ್ ಆತನಂದು ಕಾಲಕಾಲನಾಗ ಒಂಜಿ ನಿಯಮಲು ಬರೊಂದು ಇಪ್ಪುಂಡು 2013 ಅಧಿನಿಯಮ ಸೂಚನೆ ಪ್ರಕಾರ ಎಂಕ್ಲೆಗ್ ದಾದ ಒಂದು ಹೈಕೋರ್ಟ್ ಆರ್ಡರ್ ಮಲ್ತಂದು ಬಂಡ ಸರ್ಕಾರ ನಿಗದಿಪಡಿಸಿದಿನ ಒಂಜಿ ಅಧಿಸೂಚನೆಗೆ ಸರಿಯಾದ ನಿಕ್ಲು ರೇಟನ್ನು ಫಿಕ್ಸ್ ಮಲ್ಪೊಡು ಉಂಟು ಐಟ್ ದಾದ ಪನ್ಪೇರಿಕೆಂಡ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ನಮ್ಮ ಏನು ರೆಪ್ರೆಸೆಂಟೇಷನ್ ಮಲ್ಪೊಡು ಅವೇನು 6 ಜಿಲ್ಲಾಧಿಕಾರಿ ಆಯ್ನಾರು ಅವೇನು ಮೊಕ್ಕಲು 3 ಜನ ಆಯುಕ್ತರು ಸಾರಿಗೆ ಇಲಾಖೆ ಬೊಕ್ಕ ಜಿಲ್ಲಾಧಿಕಾರಿ ಕುಲ್ಲದು ಚರ್ಚೆ ಮಲ್ತದು ಸರ್ಕಾರದ ರೇಟ್ ಹಿಡಿದು ಮೊಕ್ಕಲು ಹೆಚ್ಚೊಲ್ಲೆರ ಸರಿ ಅತ ಕಮ್ಮಿ ಉಳ್ಳರ ಪನ್ಪಿನ ಡಿಸ್ಕಷನ್ ಮಲ್ತದೆ ಎಂಗ್ಲೇನ್ ಮಾಲೀಕರಿಗೆ ಕೊರಡು ಪನ್ಪುನ ಅಧಿಸೂಚನೆ ಉಂಟು ಆ ಪ್ರಕಾರವಾದ ಜಿಲ್ಲಾಡಳಿತ ಐನೊಂಜಿ ಸೂಕ್ಷ್ಮ ರೀತಿಯಲ್ಲಿ ಮಲ್ತದೆ ಎಂಗ್ಲಿಗೆ ಮಲ್ಪೇರು ವಿನಃ ಒಳ್ಳೆ ನೆಟ್ಟು ಒಂಜಿ ದುರಾಲೋಚನೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಮಲ್ಪುನ ವಿಷಯ ಟೀಚ್ ಇರ್ ಪನ್ಪಿ ಪ್ರಕಾರ ಅಡ್ಯಂತಾರೆ ಸರ್ಕಾರದ ನೋಟಿಫಿಕೇಶನ್ ಹಿಡಿದಲ್ಲ ಒಂತೆ ಕಡಿಮೆನೆ ಏಪಲ 100% ಸರ್ಕಾರದ ನೋಟಿಫಿಕೇಶನ್ ಹಿಡಿದು ಕಡಿಮೆನೆ ಎಂಗ್ಲೇನ್ ಜಿಲ್ಲಾಡಳಿತದ ಡೈರೆಕ್ಷನ್ ಒಪ್ಪುಡು ಎಂಗ್ಲೇನ್ ತೂನ್ ನಂಚಿನ ಸಾರಿಗೆ ಅಧಿಕಾರಿ ಆವಡು ಜಿಲ್ಲಾಧಿಕಾರಿ ಆಯ್ತು ನಾಕ್ಲೇನ್ ಎಂಗ್ಲೇನ್ ಪರಿಶೀಲನೆ ಮಲ್ಪುನ ಪರಿಶೀಲನೆ ಮಲ್ತದೆ ಆ ಎಂಗ್ಲಿಗೆ ರೇಟ್ ಕೊರ್ಪಿನ ಹತ್ತಂದೆ ಸ್ವತಂತ್ರವಾದ ಎಂಗ್ಲ ರೇಟ್ ಮಲ್ಪುನ ಅಂಚಿನ ಹತ್ತೆ ಬೊಕ್ಕ ಸಾರ್ವಜನಿಕರನ್ನ ಪಿರಂಜಿ ಅಹವಾಲದಾದ ಬಂಡ ದಿ ಫಸ್ಟ್ ಸ್ಟೇಜ್ ಬೊಕ್ಕ ಸೆಕೆಂಡ್ ಸ್ಟೇಜ್ ಇದೆ ನಿಖಿಲ್ ಜಾಸ್ತಿ ಮಂತಾರ ಅಂದೆ ಸ್ವಾಮಿ ಫಸ್ಟ್ ಸ್ಟೇಜ್ ಇಲ್ಲ ಸೆಕೆಂಡ್ ಸ್ಟೇಜ್ ಇಲ್ಲ ಪನ್ನಾಗ ಎಂಕ್ಲು ದಾದ ಮಲ್ತದಕ್ಕೆ ಅಂಡ ಫಸ್ಟ್ ಸ್ಟೇಜ್ ಇಡಿ ಎಂಕ್ಲಿಗೆ ಒಂಜಿ ಸರಿಯಾಯಿನ ಒಂಜಿ ಇಂದು ಎಂಜಿನ ಅಧಿಸೂಚನೆ ಪ್ರಕಾರ ರೇಟ್ ಕಡಿಮೆ ಎತ್ತಿ ನಡೆದವರ ಸೆಸ್ ಪನ್ಪುನ ಒಂಜಿ ಎಂಗ್ಲಿಗೆ ಮಾರ್ಗದರ್ಶನ ಉಂಟು ಈ ಕಾಲಕ್ಕೆ ಡೀಸೆಲ್ಗೆ ರೇಟ್ ಜಾಸ್ತಿ ಆಯ್ನ ಸಂದರ್ಭ ಬಿಡಿ ಪಾರ್ಟ್ಸ್ಗೆ ಅತನ ಟೈರ್ಗೆ ಅತನ ಐತ ಒಂಜಿ ಸಾಮಗ್ರಿಗಳಿಗೆ ಹೆಚ್ಚಾಯಿನ ಸಂದರ್ಭ ಸೆಸ್ ಪನ್ಪುನ ಏರಿಕೆ ಮಲ್ತದೆ ಅವೇನು ಎಂಗ್ಲಿಗೆ ಹೆಚ್ಚು ಮಲ್ಪುನ ಅಧಿಕಾರ ಎಂಗ್ಲಿಗೆ ಉಂಟು ಆ ಪ್ರಕಾರ ಜಿಲ್ಲಾಡಳಿತದ ಗಮನ ಗಣದ ನಮ್ಮ ಸರ್ ನೆಟ್ ಇಂಚಿನ ನೆಟ್ ಎಂಗ್ಲಿಗೆ ಈತಿತ್ತು ಲಾಸ ಒಂದುಂಡು ನೆಟ್ ದಾತ್ರ ಎಂಗ್ಲಿಗೆ ಒಂಜಿ ಫಸ್ಟ್ ಸ್ಟೇಜ್ ನೇನು ಒಂಜಿ ದರನ್ ನಿಕಲು ಒಂಜಿ ಈ ಟೈಪ್ ಹೆಚ್ಚ ಮಲ್ತು ಕೊರಡು ದಯ ಪಂಡ 2 ಕಿಲೋಮೀಟರ್ ಇತ್ತಿನ ದರನ್ ಎಂಗ್ಲು 4 ಕಿಲೋಮೀಟರ್ 2 ಕಿಲೋಮೀಟರ್ ಮಿಡ್ಲ್ ಮಲ್ತದೆ ಆ ರೇಟ್ ಫಿಕ್ಸ್ ಮಲ್ತದ ನೆಟ್ ಸಾರ್ವಜನಿಕರಿಗೆ ವಾಲೆಕ್ಕಡ್ಲ ನೆಟ್ ತೊಂದರೆ ಸಾಧ್ಯನೇ ಎಂಗಲೆ ಬಂದಾಗ ಫಸ್ಟ್ ಸ್ಟೇಜಿಗೆ 11 ರೂಪಾಯಿ 30 ಪೈಸೆ ಬರ್ಕೊಂಡು ಸೆಕೆಂಡ್ ಸ್ಟೇಜಿಗೆ 13 ಬರ್ಕೊಂಡು ಅವೇನೆಂಗಲ್ 2 ಕಿಲೋಮೀಟರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ 4 ಕಿಲೋಮೀಟರ್ ಇತ್ತೆಂಗಲ್ 4 ಕಿಲೋಮೀಟರ್ನೇ ಒಂಜಿ ಫಸ್ಟ್ ಸ್ಟೇಜ್ ಮಲ್ತು ಬಿಡಿಯ ಪನ್ನಾಗ ರೆಡ್ಡೇನು ಒಟ್ಟು ಮಲ್ತದು 12 ರೂಪೀಸ್ ಇಂಚಿಡೆಂಗಲ್ ಸೆಕೆಂಡ್ ಸ್ಟೇಜಿಗೆ ಏರಾಜ ಇತ್ತ ಜನಕುಲ ಅಭಿಪ್ರಾಯ ಫಸ್ಟ್ ಸ್ಟೇಜ್ ಪನ್ಪುನ ಈ ಉಂಡದ ಈ ಶಾರ್ಟ್ ಡಿಸ್ಟೆನ್ಸ್ ಇರ್ಬೋದು ಆ ಶಾರ್ಟ್ ಡಿಸ್ಟೆನ್ಸ್ ಹೆಚ್ಚು ಜನ ಬಸ್ಸಿಟ್ಟು ಪೋವೊಂದು ಉಪ್ಪು ಇருந்து ಕೆಲವು ಸರ್ತಿ ಕೆಲವರು ದಿನಕ್ಕೆ 3-4 ಸರ್ತಿ ಅಂಚಿ ಪೋಂದು ಬರೋದು ಒಪ್ಪಣು ಅಂಚಾದ ಆ ಫಸ್ಟ್ ಸ್ಟೇಜ್ ರೇಟ್ ಜಾಸ್ತಿ ಬಂದ ನಾವು ಒಂತೆ ಜಾಸ್ತಿ ಆತನ ಫಸ್ಟ್ ಸ್ಟೇಜಿಗೆ ಮಲ್ದಜ ಫಸ್ಟ್ ಸ್ಟೇಜಿಗೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ 4 ಕಿಲೋಮೀಟರ್ ಹೋಲಿ ಇದರಿಂದ ಅಕ್ಕಲ್ 2 ಕಿಲೋಮೀಟರ್ ಹೋದ ಎಂಗಲೆ 16 ರೂಪಾಯಿ ಕೊರೋಡು ಇತ್ತೆಂಗಲ್ 4 ಕಿಲೋಮೀಟರ್ ಹೋಪುಂಡಲ್ಲ 16 ರೂಪಾಯಿ ಆಕ್ಚುಲಿ ಉಪದ್ರಾಪಿನ ಸಾಧ್ಯತೆ ನಿಜ್ಜಿ ಇರು ಬೊಕ್ಕಲ ಒಂಜಿ ಪನ್ನೇರ ಬೋಪುಂಡ ಎಂಕಲ್ನ ರೇಟ್ ಉಂಡತ್ತೆ ಆ 34 ರೂಪಾಯಿ 30 ರೂಪಾಯಿ ಹಿಡಿದು ಮಿತ್ತಿ ಏರ್ದಿನಂಚಿನ ರೇಟ್ ಹಿಡು ಇತ್ತ ನಿಜವಾದ 15 ರೂಪಾಯಿ ಹೆಚ್ಚದೆ ಸರ್ಕಾರ ನಿಗದಿಪಡಿಸಿದ ಬುಡ್ಡ ನಿಜ ಪಂಡ ಮಲ್ತೀಜಿ ಆತ ಎತ್ತಂದೆ ನಿಜವಾದ ಆ ರೇಟ್ಗೆ ಅನುಗುಣವಾದ ಕ್ಯಾಲ್ಕುಲೇಷನ್ ಮಲ್ತ 15 ಸರ್ಕಾರದ ಉಪ್ಪನ ಅನುಮತಿ ಆತನ ನೋಟಿಫಿಕೇಶನ್ ಆ ನೋಟಿಫಿಕೇಶನ್ ಪ್ರಕಾರನೇ ಮಂತೊಂದು ಪೋಂಡ 15 ರೂಪಾಯಿ ಮಿತ್ತ ನೆಡ್ದಲ ಜಾಸ್ತಿ ಆಪಣೊಂದು ಬಿಡಿಬಾಗಲಿಗೆ ಪ್ರತಿಯೊಂದು ಸಾಮಗ್ರಿಗೆ ಐತ ಎಂಗ್ಲ ಸ್ಪೇರ್ ಪಾರ್ಟ್ಸ್ ಟೈರ್ಗೆ ಪ್ರತಿಯೊಂದು ಎಕ್ಕಲ ಅವು ಐತಾತಿಗೆ ಏರೊಂದೇ ಪೋಪುಣತ್ತಂದೆ ಐತ ಬಗ್ಗೆ ಎಂಗ್ಲ ಏರ್ಲ ಎಂಗ್ಲ ನೇನು ಕೇಳ ಏರ್ಲಿಜ್ಜೀರು ಎಂಗ್ಲು ರೇಟ್ ಟಿಕೆಟ್ಗೆ ಹೆಚ್ಚಾತನ ಮಾತ್ರ ಪನ್ಪಿನ ಬುಡ್ಡ ಎಂಗ್ಲ ಒಳ್ಳೆ ಸಾರಿಗೆ ವ್ಯವಸ್ಥೆ ವ್ಯವಸ್ಥೆ ವೆಚ್ಚ ಏತಾತಂದು ಕೇರ್ನಕ್ಲು ಏರ್ಲಿಜ್ಜೀರು ಸರಿ ವೆಚ್ಚ ಏತಾತನಂದು ಎಂಕಲ್ನ ಖರ್ಚು ಎಂತಂದು ಅಡಿ ಅಂತ ಎರೆಬೇಕ ಪುತ್ರ ಅಂದ್ರೆ ಒಂಜಿ ಮಾಲಿಕೆ ಒಂಜಿ ಬಸ್ ಉಪ್ಪನ ಒಂಜಿ ಮಾಲಿಕೆ ಆಯಗ್ ದಿನದ ಖರ್ಚು ಏತ್ ಆಗ ದಿನದ ಲಾಭ ಏತ್ ಅಂಚನಂಜಿ 4 ಬಸ್ ಉಪ್ಪನ ಆಯಗಂಡ ಆಯನ ಖರ್ಚು ಏತ್ ಆಯನ ಲಾಭ ಏತ್ ನಷ್ಟ ಏತ್ ಅವು ಒಂಜೇ ಲೆಕ್ಕಂದು ಪನ್ನೀರ್ ಆಪಿಜಿ ಕಾಪಿಗಡ್ರೆ ಅವು ದಾದ ಪನ್ನಡ ಅವು ಆಯನ ರೂಟ್ ವೈಸ್ಡ್ ಒಂಜಿ ಟೈಮಿಂಗ್ಸ್ ಒಂಜಿ ರೂಟ್ ಲೆಡ್ ಒಂಜಿ ಬೇತೆ ಬೇತನ ಮನೆಡು ಉಂಡು ಸರಿ ಒಂಜೇ ಲೆಕ್ಕ ಅಂದು ಪನ್ನೀರ್ ಸಾಧ್ಯನೇ ಇಜ್ಜಿ ಇತ್ತೆ ಪ್ರಶ್ನೆ ಇಂಚ ಬಂಡ
ಅಡ್ಡಿ ಅಂತಾರೆ ಏರೇ ಅವಡು ಒಂಜಿ ವ್ಯಾಪಾರ ಉದ್ದಿಮೆ ವ್ಯವಹಾರ ಇಂಚಿನ ಮನ್ಪುಂಡಲ್ಲ ಐಟ್ ಒಂಜಿ ಆತ ಲಾಭ ಬರೋಡು ಬನ್ನುವ ಉದ್ದೇಶಡೇ ಮನ್ಪುನ ಇಜ್ಜಿಂದ ಆಯ್ಗಲ್ ಪಪ್ಪುನ ಬೇಲೆ ದಕ್ಲೇನು ಇಜ್ಜಿನ ಆಯ್ನ ದಿನತ ಖರ್ಚಿ ಓಲ ಸರಿದುಗೆ ರಾವಂತ ಆಪುಜಿ ಅಂಚ ಏನಿಡ್ದಾದ್ರ ನಿಕ್ಲೆ ನಷ್ಟ ಅಂದ್ ಪನ್ನಾಗ ಎಂಚ ನಷ್ಟ ಅಂತ ಕಣ್ಣೆದುರೆ ಉಂಡತೆ ಲಾಕ್ಡೌನ್ ಸಂದರ್ಭಡ್ ಲಾಕ್ಡೌನ್ ಐನ್ ಹಿಡಿದು ಬೊಕ್ಕ ಜಿಲ್ಲಾಡಳಿತ ಬಸ್ಸನ್ ಪೂರ ನಿಕ್ಲು ಪಿದಾಡ್ಪಾಲೆ ಅಂತ ನಿಕ್ಲೆ ಆರ್ಡರ್ ಕೊರ್ನಾಗ ಸಂದರ್ಭಡ್ ಏತ್ ಬಸ್ ಪಿದಾಡ್ದು ಪನ್ಪುನ ಅವೇ ಒಂಜಿ ನಿದರ್ಶನ ಒಂಜಿ ಮಾಲಿಕೆಯಾಗಿ ಏತ್ ಲಾಭ ಉಂಡು ಏತ್ ನಷ್ಟ ಉಂಡು ಒಂದು ಪನ್ಪುನ ಐಟೇ ತೂಯರ ಸಾಧ್ಯತೆ ಉಂಡು ಯಾಕೆಂದ್ರೆ ದಾಯಕ ಬಂಡ ಮಾತೆರ್ಲ ಹೊರನೆ ಗಾಡಿ ಬಿಡ್ಪುನ ಪರಿಸ್ಥಿತಿ ಇಜ್ಜಿ ಇನಿಕ್ಲ ಈತ ದಿನ ಲಾಕ್ಡೌನ್ ಕೆಲವಾದ ಈತ ದಿನ ಅಂಡಲ್ಲ ಕುಡಲ ಏತೋ ನನ್ನಲ್ಲ ಸಿಲಿಂಡರ್ ಡೇ ಉಂಡು ಗಾಡಿ ನನ್ನಲ್ಲ ಪೂರಾತ ಬಸ್ಗಳು ಬಿದಾಡ್ದಿಸಿ ಬಿದಾಡರೆ ಬಂಡ ತುಲ ಐತ ಒಂಜಿ ಗಾಡಿ ಒಂಜಿ ವರ್ಷ ಉಲಾಯ್ದಿಂದ ಅಂಡ ಅವೇನು ಪಿದಾಯ್ ದೆಪ್ಪೋಡಂಡ ಹಾಗೆ ಇನ್ಸೂರೆನ್ಸ್ ಕಟ್ಟೋಡು ಟ್ಯಾಕ್ಸ್ ಕಟ್ಟೋಡು ಐತ ಮೇಂಟೆನೆನ್ಸ್ ಮಲ್ಪೋಡು ಬ್ಯಾಟ್ರಿ ಪೂರ ಪೋದುಪ್ಪುಂಡು ಸಾಧಾರಣ ಒಂಜಿ ಬಸ್ ಪಿದಾಯ್ ದೆಪ್ಪೋಡು ಅಂಡ ಒಂಜರ ಲಕ್ಷ ರೂಪಾಯಿ ದುಡ್ಡು ಮುಟ್ಟಾಯಿ ಗಾಡಿ ದೆತ್ತಿಯೋಡು ಇದು ಒಂಜಿ ವರ್ಷ ಲಾಕ್ಡೌನ್ ಆದ ಉಲಾಯ್ ದೀತಿನಂಚಿನ ಅವರಿ ಮಾಲಿಕೆ ಆಯ್ನ ಬಸ್ನ ಪಿದಾಯ್ ದೆಪ್ಪೋಡುಂದಾಂಡ ಆಯ್ಕೆ ಒಂಜರ ಲಕ್ಷ ರೂಪಾಯಿ ಖರ್ಚುಂಡು ಐನು ವೆಚ್ಚ ಮಲ್ತದಾಯ ಪಿದಾಯ್ ದೆತ್ತೆಂಡಲ್ಲ ಆಯ್ಕೆ ದಿನಕ್ಕೂ ಒಂಜಿ ಕಡಿಮೆ ಪಕ್ಷ 1,000 ರೂಪಾಯಿ ಕಮ್ಮಿ ಮಿನಿಮಮ್ ಐಟ್ ಒರಿಂದ ಆಯ್ಕೆ ನಡಪಾಯರ ಸಾಧ್ಯತೆ ಅಂಚದ ಜನ ಮಸ್ತ್ ಜನ ಓನರ್ ನಕ್ಲೆ ಇನಿ ದೆಪ್ಪುನ ಬುಡ್ಚ ಪನ್ಪುನ ಒಂಜಿ ಆಲೋಚನೆ ಇಡುಲ್ಲೆ ಇಂಚಿನ ಕಷ್ಟದ ಪರಿಸ್ಥಿತಿ ಬಸ್ ಮಾಲಿಕೆರ್ ನಕ್ಲು ಇಲ್ಲೇರು ಮೇಂಟೆನೆನ್ಸ್ ಕಷ್ಟ ಅಂತ ಪಂಡ ಇಂಚ ಮೇಂಟೆನೆನ್ಸ್ ಕಷ್ಟ ಮಾಡೈತೆ ಇತ್ತೆ ಆಂಡ್ ಈ ಪಲ್ಲೆಕ್ಕ 1,00,000 ಲಕ್ಷ ರೂಪಾಯಿ ಖರ್ಚು ಮಂತದ್ದು ಈತ ಸಮಯ ಉಲಾ ಇತ್ತನ ಬಸ್ಸನ್ನು ಮಾರ್ಗ ದೆತ್ತೇರು ಮಾರ್ಗ ಜಬಡಾಯರು ಎಸ್ ಜಬಡಾಯ ಪಕ್ಕದ ಕಷ್ಟ ಇಂಚ ಅಂದ ಪಲ್ಲೆ ಇತ್ತದ ಕಾಲಡ್ ಇತ್ತದ ಜಬಡಾಯದ ಕಾಲಡ್ ಬಂಡ ಇತ್ತದ ನೆಟ್ ದಾದ ಬಂಡ ಜನಕ್ಕಲು ಒಂಜಿ ಬೇತೆನೆ ವ್ಯವಸ್ಥೆ ಯಾರಿಗೆ ವ್ಯವಸ್ಥೆಗೆ ಅವಲಂಬನೆ ಆತೇರು ಟೂ ವೀಲರ್ ಬೋಪಿನಿ ಆತನ ಸ್ವಂತ ವೆಹಿಕಲ್ ಮಲ್ಪುನಿ ಆತನ ಒರಿಯನ್ನೋರಿ ಹೊಂದೊಂದು ಪ್ರಯಾಣ ಮಲ್ಪುನಿ ಇಂಚಿನ ಹಿಡಿದ ಹತ್ರ ನಮ್ಮ ಬಸ್ಗೆ ಬಾರಿ ಮಲ್ಲ ಹೊಡೆತ ಬರುದು ದಾಯ ಪಂಡ ಈ ಯಾನ ದುಮ್ಮುದ ಸಮಯದ ಸಂದರ್ಭ ಒಂಜಿ ಬಸ್ ಒಂಜಿ ಟ್ರಿಪ್ ಕಟ್ಟಾಂಡ ಆ RTO ಇಲಾಖೆ ಹಿಡಿದು ಫೋನ್ ಬರಂತು ನಿಕ್ಲಿ ಸಾರಿಗೆ ಇಲಾಖೆ ಹಿಡಿದು ದಾನ ನಿಕ್ಲು ಬಸ್ ಗಿಡ ತೊಂದಿಜ್ಜಾರು ದಾನ ನಿಕ್ಲು ಸಾರ್ವಜನಿಕರಿಗೆ ಸೇವೆ ನಿಕ್ಲ ಉಜ್ಜಿನ್ ಅಂಚಿನ ಸಂದರ್ಭ ಇತ್ತು ಏರ್ನಲ್ಲ ಏಪ ಬಸ್ ಪಿದಡ್ನು ಬಂದ್ಪುನ ಜನ ಸಾರ್ವಜನಿಕರಿಗೆ ಪರಿಸ್ಥಿತಿ ಇಜ್ಜೆ ಜನಕ್ಲು ದಾದಾತಿರ ಸಾರಿಗೆ ವ್ಯವಸ್ಥೆ ಒಂಜಿ ಬೇತೆ ಡೈವರ್ಟ್ ಆಯ್ಲಕ್ಕ ತೋಜಿ ಒಂದು ಇತ್ತದ ಸಂದರ್ಭ ಬೊಕ ಬಸ್ಗೆ 50% ಮಿತ್ತ ಜನ ಇತ್ತ ಇಜ್ಜಿ ದುಂಬುದ ಎಂಕಲ ಲೆಕ್ಕದ ಬನಾಗ 50% ಅಂಡ ಕಾಂಡೆ ಬೊಕ್ಕ ಬಯ್ಯದ ಪೀಕ್ ಅವರ್ ರೆಡಿ ಟ್ರಿಪ್ ಮಾತ್ರ ಕಾಂಡೆ ಪಿಕ್ ಔಟ್ ಟ್ರಿಪ್ ಒಂಜಿ ಟ್ರಿಪ್ ಬಯ್ಯದ ಟ್ರಿಪ್ ಆಕ್ಚುಲಿ ಪಾತನ ಕೆಲವು ದಿನ ಡೀಸೆಲ್ ಪಾಡ್ದು ಡ್ರೈವರ್ ಕಂಡ ಸಂಬಳ ಬರ್ರೆ ಯಾವಚ್ಚಿ ಅಂಜಿನ ಪರಿಸ್ಥಿತಿಲು ಉಂಟು ನನಗೆ ಡೀಸೆಲ್ ರೇಟ್ ಕಂಡಬಿಟ್ಟೆ ಜಾಸ್ತಿ ಅದು ಬೊಕ್ಕ ಈ ಬಸ್ ಫೇರ್ ಎಂಕಲ ಹೈಕ್ ಮಲ್ತ ಅಂಡ್ ಎಂಕಲಿಗೆ 100% ಪ್ಯಾಸೆಂಜರ್ ಬರ್ತಜಿ 50% ವರ್ಕೌಟ್ ಆಪು ಜಲ್ಪ 100% ಬರ್ತಾನೆ ಎಂಕಲ ಸರಿ ಪುವ ಈರ್ಪನ್ಪನೆ ಮಲ್ಲ ಮಟ್ಟಡು ದುಂಬುದ ಲೆಕ್ಕ ಬಾರಿ ಪರಕಾಲ ಅಂತ ಇದಕ್ಕೆ ಉದಾಹರಣೆ ಕರಿನ ವರ್ಷ ಜನ ಐತ ದುಂಬುದ ಕೊರೋನಾ ದುಂಬುದ ಅವದಿಟ್ಟು ಬಸ್ ಟೆಂಚ ಜನಕ್ಲು ಪೋವಂತೇರು ಇತ್ತೆ ಆತ ಬಳಕೆ ಮನ್ಪುಜೇರು ಪೂರ ಅಕ್ಕಲ್ಲ ಎಲ್ಲೆ ಮಟ್ಟಡು ಪೋಪನ ಚಿತ್ರ ಸಾದಿ ತೋವಂತೇರು ಅಯ್ನಡ್ರೆ ಒಂತೆ ಪೀಕ್ ಅವರ್ ಬಿಟ್ಟು ಅವ್ರ ಟೈಮ್ ಬಸ್ ಜನ ಇಚ್ಚಿಂದು ಅಂದ್ ಬೊಕ್ಕ ವರ್ಕಿಂಗ್ ಕ್ಲಾಸ್ ಒಳ್ಳೆರತ್ತೆ ಇದು ಕೆಲವರಿಗೆ ಕೆಲಸನೇ ಇಜ್ಜಿ ಕೆಲವು ಜೋಕ್ಲು ಬರ ದುಮ್ ಕೆಲಸ ಬರೋಂತ ಅಂಪನ ಗಂಟೆ ಡ್ಯಾಪಲ್ಲ ಫುಲ್ ರಶ್ ಪುನ್ ಇತ್ತವೆ ಏರ್ಲ ಜನ ಬಯ್ಯದ ಬರ್ತುಟ್ಟು ಜನನೇ ಇಜ್ಜಿ ಲಿಮಿಟೆಡ್ ಜನ ಬೊಕ್ಕ ಪೇಂಟೆಡ್ದಲ್ಲ ಪ್ರೋಗ್ರಾಮ್ ಇಜ್ಜಿ ಕೊರೋನಾದ ಮಾತ್ರಲ್ಲ ಪೋಡಿಗೆ ಹೊರ ಬರ್ತನ್ನ ಕೂಡ ಅಂದು ಅಂಚ ಜನಕ್ಕಳು ಇಲ್ಲು ಬಿಡುಪುಜೇರು ಜಾಸ್ತಿ ಜನಕ್ಕಳು ಇಲ್ಲಡೆ ಉಪ್ಪುವೇರು ಮತ್ತೆ ನಷ್ಟದ ವಿಚಾರ ಪನ್ನಗನೆ ಎಸ್ ಈ ಉದ್ಯಮನ ಬುಡುದು ಪೋಪನಕ್ಲು ಉಲ್ಲೇರ ಬಸ್ ಕ್ಷೇತ್ರದ ಬಸ್ ಸಾರಿಗೆ ಉದ್ಯಮಕ್ಕೆ ಬರ್ತದೆ ಅಂದೆಂಕ್ಲೆ ಬಾರಿ ನಷ್ಟ ಅಂಡ್ ನನ್ನೆಂಕ್ಲಿ ಫೀಲ್ಡ್ ಬುಡ್ಚಿ ಮಾಡದ ಪೋಪನಕ್ಲು ಉಲ್ಲೇರ ಅಂದ್ಕೆ ಪೋಪಿನಕ್ಲು ಉಲ್ಲೇರು ಅಣ್ಣ ಪೋಯರಾಕ್ಲೆ ಯಾವೊಂದಿಚ್ಚಿ ಅತ್ತತ್ತು ಪೋಪಿನಕ್ಲು ಪೋತೇರು ವರ್ಷಕ್ಕೆ 25% ಪೋಪಿನಕ್ಲು ಕೆಲವು ಜನಕ್ಕೆ ಉದ್ಯಮ ಬುಡ್ಚಿ ಬಂದು ಬುಡೋಡಂಡ ಐನ್ ಬುಕ್ಕೋರಿ ದೆತೊನ್ನಾಯ ಬೋಡತ್ತೆ ಗೆತೊನ್ನಾಯ ಇಜ್ಜಿ ಇತ್ತೆ ವಿದ್ಯಾಮಾಡ ದಾನೆ ಅಂತ ಈ ಡಿಸಿಲ್ದ ವ್ಯವಸ್ಥೆ ಪೂರ ಅನುಗುಣವಾದ ಚೇಂಜ್ ಆವೊಂದು ಪೋನಾಗ ಇವತ್ತು ಬಸ್ಕುಲು ಉಲೈ ಉಂಡು ಅವೇನು ಮಾರಿಯರೆ ಅಸಾಧ್ಯವಾದ
ದಯಪಂಡ ಐಕ್ ಸರಿಯಾನ ಬೆಲೆ ತಿಕ್ಕೊಂದಿಜ್ಜಿ ಪರ್ಮಿಟ್ಗೆ ಒಂಜಿ ಒಂಜಿ ಬಸ್ ದುಂಬು ಒಂಜಿ ಮಾಡೆಲ್ ವೈಸ್ಡ್ ಒಂಜಿ ಗಾಡಿಗೆ ಐಕ್ ಈತೆ ಡಿಪ್ರೆಷನ್ ಬಂದಿತ್ತು ಇತ್ತೆಂಚತ್ ಇತ್ತೆ ಒಂಜಿ 100% ಬಸ್ಕ್ಲೆಗ್ 50 35% ಕೊರ್ಪ ಬಂಡಲ ಬಿಡ್ಚೆವು ಪರ್ಚೇಸ್ ಮಲ್ಪನಂಚಿನ ವ್ಯವಸ್ಥೆ ಇಡಿದ್ದೇರು ಬೇತೆ ಬೇತೆ ಕಾಲಂ ತರಿ ಅದು ಇತ್ತದ ಹೊಸ ಹೊಸ ಅಂದು ಬರಂದು ಬಂದಾಗ ಇತ್ತೆ BH ಒಂಜಿ ಕೂಡ ಮಾಡೆಲ್ ಚೇಂಜ್ ಆಂಡ್ BS4 BS5 ಐತೆ ಪೂರ ಬಂದಾಗ ಇತ್ತ ದುಮ್ಮದ ವೆಹಿಕಲ್ಗೆ ಡಿಮಾಂಡ್ ಏಜ್ ಅಂಚ ತೀರ್ಮಾನ ಪಂಡಿದಾಂಡ ಒಂಜಿ ವೇಳೆ ಎಸ್ ಇತ್ತೆ ಬಸ್ ಸಾರಿಗೆ ಉದ್ಯಮ ಪುನಯೇ ಆ ಉದ್ಯಮ ಬುಡ್ಚಿ ಪಂಡದ ಪಿರಂಜಿ ಉದ್ಯಮದ ಅಡೆ ಪೋಪನ ದಾಂಡಲ ಅಡೆ ಉಪ್ಪಿನ ಜಿತ್ತನ ಬಸ್ಸನ್ನು ಮಾರನೇ ಬಾರಿ ಬಂಗಾರ ಸಮಸ್ಯೆ ಆದ ಖಂಡಿತವಾದಲ್ಲ ಇತ್ತೆ ನಿಖಿಲ ಈ ಸಮಸ್ಯೆನ ಮಾತ ನಿಖಿಲ್ ಸರಿ ಇತ್ತೆ ಟ್ಯಾಕ್ಸ್ದ ವಿಷಯಕ್ಕೆ ಬರ್ಕ ಏನ ಇದು ಬಕ್ಕ ಪ್ರಶ್ನೆಗೆ ಬರ್ಪೆ ನಿಖಿಲೆಗೆ ಪುನಃ ಟ್ಯಾಕ್ಸ್ ಉಂಡತ್ತೆ ಐತ ನಿಖಿಲೆಗೆ ಅನುಕೂಲಕರವಾದುಂಡ ಮತ್ತು ಅವಲ ನಿಖಿಲೆಗೆ ಬಾರಿ ಪುದೆ ಆದುಂಡ ಅನುಕೂಲ ಆದುಂಡ ಏನು ಎಕಡೆ ಬಂಡಿಲೆಕ್ಕ ಎಂಕಲ್ನ ಈ ಪರಿಸ್ಥಿತಿ ಎಂಕಲ್ನ ಬೇಡಿಕೆಗೆ ಅನುಗುಣವಾದ ಸರ್ಕಾರ ಎಂಗ್ಲಿಗೆ ದಾಲ ಸ್ಪಂದನೆ ಮಲ್ಪಿಜೇರು ಎಂಗ್ಲು ಬೇಡಿಕೆ ಮಲ್ತ ಎಂಗ್ಲಿಗೆ ಒಂಜಿ ವರ್ಷದನ ಆಜಿ ತಿಂಗಳದನ ಟ್ಯಾಕ್ಸ್ ಅನ್ನು ಸಬ್ಸಿಡಿ ಕೊರ್ಲೆ ಅವೇನು ಎಂಗ್ಲಿ ಕೊರ್ಜೇರು ಅಕಲ್ ಕಾಲ ಎಂಗ್ಲಿಗೆ ಗ್ರೇಸ್ ಪೀರಿಯಡ್ 15 ಆಕ್ಚುಲಿ ಎಂಗ್ಲಿಗೆ ಒಂಜಿ 15 ದಿನ ಗ್ರೇಸ್ ಪೀರಿಯಡ್ ಉಂಟು ಅವೇನು ಒಂಜಿ 15 ದಿನ ಹೆಚ್ಚ ಮಲ್ತೀರು ಹೊರ ಒಂಜಿ ತಿಂಗಳು ಹೆಚ್ಚ ಮಲ್ತೀರು ಅಡ್ಡಿಂತಾರೆ 15 ದಿನ ಗ್ರೇಸ್ ಪೀರಿಯಡ್ ಅತ್ತು ಎಂಗ್ಲಿ ಆಕ್ಚುಲಿ 3 months ಅಡ್ವಾನ್ಸ್ ಕಟ್ಟೋ ಟ್ಯಾಕ್ಸ್ ಅವು ಪಕ್ಕ ಗಿಡ ಕೊಡು ಅವು ಎಂಕ್ಲ ಈ ಸಾರಿಗೆ ವ್ಯವಸ್ಥೆದ ಒಂಜಿ ಅಂದುದಾದ ಬಂಡ ಅವು ಒಂಜಿ ಬಾರಿ ಒಂಜಿ ವಿಶೇಷವಾದ ದಾದ ಬಂಡ ಎಂಕ್ಲು ಬಸ್ ಪಿದಾಡ್ನಾಗ ಸುರುಕ್ಕು 1 ಲಕ್ಷದ 1.5 ಲಕ್ಷ ಟ್ಯಾಕ್ಸ್ ಇನ್ಸೂರೆನ್ಸ್ ಕಟ್ಟೋಡು ಟ್ಯಾಕ್ಸ್ 5 ಪಕ್ಕ 3 ತಿಂಗಳ ಟ್ಯಾಕ್ಸ್ ಅಡ್ವಾನ್ಸ್ ಕಟ್ಟೋಡು ಆ ಅಡ್ವಾನ್ಸ್ ಟ್ಯಾಕ್ಸ್ ಉಂಡತ್ತಿ 31 ಕಟ್ಟೋಡ ಏನ ಟ್ಯಾಕ್ಸ್ 15th ಎಂಗ್ಲಿಗೆ ಗ್ರೇಸ್ ಪೀರಿಯಡ್ ಉಂಟು ಈ 15th ಒಂಜಿ ವೇಳೆ ಆಯ್ಜಿಂದ 20% ಇಮಿಡಿಯೇಟ್ 20% ಅಂಡ ಜಿಲ್ಲಾಡಳಿತ ಒಂಜಿ ವೇಳೆ ಉಂತಾವಡಿತ್ತನ ರಾತ್ರಿಗೆ ಆರ್ಡರ್ ಮಲ್ತನ ಕಾಣೆ ಉಂತಾವಡಿ ಗಾಡಿ ಇದು ಎಂಗ್ಲಿಗೆ ಜಿಲ್ಲಾಡಳಿತದ ಆರ್ಡರ್ ಬರ್ತನ ಕರ್ಪಿ ಎಂಜಿನ ವೀಕೆಂಡ್ ಕರ್ಪಿ ಬಂದದ್ದು ಅವೇನ ಎಂಗ್ಲು ಪಾಲನೆ ಮಲ್ಪೊಡಿ ಐಟ್ ಏ ತಿಂಗ್ಳಿ ನಷ್ಟ ಆತನ ದಾದಾತನದಕ್ಕೆ ಏನೋ ಕ್ಲಿಯರ್ಲಿ ಇಜ್ಜಿರು ಅವೇನು ಎಂಗ್ಲೇ ಒರಿಸಾವಡು ವೀಕೆಂಡ್ ಕರ್ಫ್ಯೂಡ್ಲ ಮಲ್ಲ ಮಟ್ಟ ನಷ್ಟ ನಷ್ಟ ವೀಕೆಂಡ್ ಕರ್ಫ್ಯೂಡ್ ಮಸ್ತ್ ನಷ್ಟ ದಯಪಂಡ 2 ದಿನ ಜನಕ್ಲು ಸಂಚಾರ ನೆಪ್ಪಿಜೇರು ಆ ಸಂಚಾರ ಇಜ್ಜಿನ ಟೈಮ್ ಎಂಗ್ಲು ಬಸ್ ರನ್ ಮಲ್ತದಲ್ಲ ಸುಖ ಹೆಚ್ಚಿದ್ವಿ ಐಟ್ ಎಂಜಿನೆ ಗೊತ್ತುಂಡೆ ವೀಕೆಂಡ್ ಕರ್ಫ್ಯೂ ಬಂದಾಗ ಬೇತೆ ಟೈಮ್ ದಾಂಡ ಎಂಗ್ಲು ಸರೆಂಡರ್ ಕೊರ್ದು ಮನೆ ಬಂದ ಕುಲೊಂದು ಬಾ ವೀಕೆಂಡ್ ಕರ್ಫ್ಯೂ ಟ್ಯಾಕ್ಸ್ ಅಡ್ವಾನ್ಸ್ ಕಟ್ಟೋಡು ರಡ್ಡಂತ ಟ್ಯಾಕ್ಸ್ ಪೋಣ ಎಂಗ್ಲಿಗೆ ತಿಂಗಳಿಗೂ ಎಡ್ಮ ವರ್ಮ ದಿನ ಟ್ಯಾಕ್ಸ್ ಪೊಕ್ಕಟ್ಟಿಗೆ ಕೊಂಡು ಬಾಕಿ ಟೈಮ್ ಇನ್ಸೂರೆನ್ಸ್ ಪೂರ ಐತೋಟಿಗೆ ಎಂಗ್ಲು ಐತ ಕಂತು ಲಂಚನೆ ಬ್ಯಾಂಕ್ದ ಏರಾಂಡಲ್ ಒರಿ ಕಂತು ಲೋನ್ ಮಲ್ತದ ಇತ್ತೇನ ಅವು 24 ಗಂಟೆ ರನ್ನಿಂಗ್ ಐಕ್ ಕರ್ಫ್ಯೂ ಪ್ರಶ್ನೆ ಐಕ್ ಬರ್ಪುಚಿ ವೀಕ್ಷಕರೇ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ನಾವು ಮತ್ತೆ ಮುಂದುವರಿಸ್ತೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಬಸ್ ಮಾಲೀಕರ ಸಂಕಷ್ಟ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಈ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಜಯಶೀಲ ಅಡ್ಯಂತ ಅವರು ಮತ್ತು ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ VK ಪುತ್ರನ್ ಅವರು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಸ್ ಮಾಲೀಕರ ಸಂಕಷ್ಟ ಏನು ಮತ್ತು ಪ್ರಯಾಣಿಕರ ಏನು ತಕರಾರು ಅಥವಾ ಪ್ರಶ್ನೆ ಅಥವಾ ಪ್ರಯಾಣಿಕರ ಪರವಾಗಿ ಮಾತಾಡ್ತಾ ಇರುವಂಥ ಸಂಘಟನೆಗಳು ಎತ್ತಿರುವಂಥ ಪ್ರಶ್ನೆಗಳೇನು, ತಕರಾರುಗಳೇನು, ಈ ಎಲ್ಲ ಪ್ರಶ್ನೆಗಳಿಗೆ ಅವರು ಏನು ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಬಸ್ ಪ್ರಯಾಣ ದರವನ್ನು ನಾವು ಯಾಕೆ ಏರಿಕೆ ಮಾಡಿದೆವು ಅನ್ನೋ ಪ್ರಶ್ನೆಗೆ ಸರ್ಕಾರದ ನೋಟಿಫಿಕೇಷನ್ ಮತ್ತು ಆ ನೋಟಿಫಿಕೇಷನ್ಗಿಂತಲೂ ಸ್ವಲ್ಪ ಕಡಿಮೆ ರೇಂಜಿನಲ್ಲೇ ನಾವು ದರ ಏರಿಕೆ ಮಾಡಿದ್ದೇವೆ ಅನ್ನೋದನ್ನು ಅವರು ಬ್ರೇಕ್ಗಿಂತ ಮೊದಲು ಮಾತುಕತೆ ಸಂದರ್ಭದಲ್ಲಿ ಹೇಳಿದರು. ದೊಡ್ಡ ಮಟ್ಟದಲ್ಲಿ ನಷ್ಟ ಇದೆ ಅಂತ, ನಷ್ಟ ಅನುಭವಿಸ್ತಾ ಇದ್ದೇವೆ ಅಂತ ಈ ಒಂದು ಉದ್ಯಮದಲ್ಲಿ ಇದು ಅಡ್ಯಂತಾರೆ. ಈಗ ಬಸ್ ಪ್ರಯಾಣ ದರ ಏರಿಕೆಯ ವಿರುದ್ಧ ಪ್ರತಿಭಟನೆ ಮಾಡುವವರು ಅಥವಾ ಮಾತನಾಡುವಂಥವರು ಕೂಡ ಕೇಳುವಂಥ ಒಂದೆರಡು ಪ್ರಶ್ನೆಗಳಿದ್ದಾವೆ. ಈಗ ಉದಾಹರಣೆಗೆ ನೀವು ಹೇಳಿದ್ರಿ ಬಸ್ ಪ್ರಯಾಣ ದರ ಏರಿಕೆಗೆ ನಮಗೆ ಮೂಲ ಕಾರಣ ಆದದ್ದು ಡೀಸೆಲ್ ದರ ಏರಿಕೆ ಅಂತ ಪುತ್ರನವರೇ,
ಈ ಡೀಸೆಲ್ ದರ ಏರಿಕೆ ಆಗುವಾಗ ಬಸ್ ಮಾಲೀಕರು ಸುಮ್ಮನೆ ಕೂತ್ಕೊಳ್ತಾರೆ, ಅವರು ಎಲ್ಲ ಬೇರೆಲ್ಲರೂ ಧ್ವನಿ ಎತ್ತಾರೆ, ಆದರೆ ಬಸ್ ಮಾಲೀಕರು ಮಾತ್ರ ಸುಮ್ಮನಾಗಿ ಕೂತ್ಕೊಳ್ತಾರೆ ಅಂತ ಕೇಳ್ತಾರೆ. ಒಂದು ಸಣ್ಣದಾಗಿ ಕೂಡ ಒಂದು ಒಪೋಸ್, ಈಗ ನಾವು ಇಲ್ಲಿ ಮಂಗಳೂರಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ತಕ್ಷಣಕ್ಕೆ ಅಲ್ಲಿ ಸೆಂಟ್ರಲಲ್ಲಿ ಕುಳಿತವರೇನು ದರ ಇಳಿಸ್ತಾರೆ ಅಂತಲ್ಲ, ಜನರ ಧ್ವನಿ ಭಾರಿ ಇಂಪಾರ್ಟೆಂಟ್ ಆಗ್ತದೆ ಎಲ್ಲ ವಿಷಯಗಳಲ್ಲಿ ಕೂಡ. ಈಗ ಮೊನ್ನೆ ದಿವಸ ಕೂಡ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರಂತೆ ಜನ ಏನು ಬೀದಿಗೆ ಇಳಿಲಿಲ್ಲ ಅಂತ. ಈಗ ಪ್ರಶ್ನೆ ಇರುವಂಥದ್ದು, ಬಸ್ ಮಾಲೀಕರು ಇದು ಡೀಸೆಲೋ ಪೆಟ್ರೋಲೋ ರೇಟ್ ಎಷ್ಟು ಜಾಸ್ತಿ ಆದರೂ ಕೂಡ ಅವ್ರು ಸುಮ್ಮನೆ ಇರ್ತಾರೆ ಅಂತ. ಏನು ಹೇಳ್ತೀರಿ ಅಂತಾರೆ? ನೋಡಿ, ಈ ಡೀಸೆಲ್ ದರ ಏರಿಸುವ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಅವಕಾಶ ನಮಗೆ ಕೊರೋನಾ ಬಿಡಲಿಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ಏರಿಸಿದಂಥ ಡೀಸೆಲ್ ದರ ಯಾವ ಸಂದರ್ಭದಲ್ಲಿ ಇರಲಿಲ್ಲ. ಆದ್ದರಿಂದ ನಮ್ಮ ಹೋರಾಟ ಎಂಬುದು ನಮ್ಮ ಪ್ರತಿಯೊಬ್ಬ ಮಾಲೀಕನ ಹೃದಯದಲ್ಲಿತ್ತು ವಿನಃ ಅದು ಬಾಯಿಯಲ್ಲಿ ಬರಲಿಲ್ಲ. ಅದು ಬಾಯಿಯಲ್ಲಿ ಬರುವಂತ ಕಾಲ ತುಂಬಾ ದೂರ ಇಲ್ಲ, ಇನ್ನು ಬರಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪುತ್ರನವರೇ, ನೀವು ಕೂಡ ಇದನ್ನು ಹೇಳ್ತೀರಾ? ಇರ್ಲಿಂಚನೆ ಮನ್ಪರ ಡೀಸೆಲ್ ರೇಟ್ ಈತ ಜಾಸ್ತಿ ಆಂಡಲ ಬಸ್ತ ಮಾಲೀಕರ ನಕಲು ಬಸ್ತ ಧನಿ ನಕಲು ದಾಲ ಪಾತಿರ್ಜೀರು ಅತ್ತ ಎಂಕ್ಲು ಪ್ರೊಟೆಸ್ಟ್ ಮಾಡ್ಕೊಂಡ ಪರಿಸ್ಥಿತಿ ಇಜ್ಜಾಂಡ್ ಮಾರು ಪನ್ನೆಂಜನೆ ಕೊರೋನಾ ಬರ್ತದೆ ಎಂಕ್ಲು ಅರ್ಧ ಜೀವ ಹೋದಿತ್ತು ಅಂಚ ಮನಸ್ಸು ಮಾತ್ರ ಪ್ರೊಟೆಸ್ಟ್ ಮಾಡ್ಕೊಡು ಆ ಪರಿಸ್ಥಿತಿ ನನ್ನ ಸಂದರ್ಭ ಇಂಚೆ ನಾನು ನನ್ನ ಎಂಕ್ಲ ಬೀದಿಗೆ ಬರ್ತದ ಹೋರಾಟ ಮಲ್ಪಡ ಸಮಯ ದಿಂಜಪ್ಪಂದಿಂದ ಆಪಣಿಂಗ್ ಎಂಕ್ಲ ಹೋರಾಟ ನನ್ನ ಮಲ್ಪೊಡೆ ಅವು ಪ್ರತಿಫಲತೆ ತಿಕ್ಕೊಂಡು ಎಂಗ್ಲೇ ಗೊತ್ತಿಜ್ಜಿ ಅಂಡ್ ಹೋರಾಟ ನನ್ನ ಅನಿವಾರ್ಯ ಆವು ಅಂತ ಅನ್ಪಂತ ಇತ್ತೆ ಅಡಿ ಅಂತಾರೆ ಯಾಕಡೆ ಒಂಜಿ ರೋಡ್ ಟ್ಯಾಕ್ಸ್ದ ವಿಷಯ ಎಲ್ಲ ಪಾತಿರಿಯಾರು. ಈ ರೋಡ್ ಟ್ಯಾಕ್ಸ್ದ ವಿಷಯ ಇಡ್ಲ ಐತೆ ನಮ್ಮ ಕೈ ತಲದ ಕೇರಳ ತೂನಾಗ ಅಕಲೆ ಕೊರೋನಾದ ಈ ಒಂಜಿ ಕಾರಣ ಹಿಡ್ದಾದ್ರೆ ಅಲ್ಪದ ಪ್ರೈವೇಟ್ ಬಸ್ ತಕಲಿಗೆ 1 ವರ್ಷದ ರಿಯಾಯಿತಿ ಕೊಡ್ತಿತ್ತೇರು. 1 ವರ್ಷದ ನಿಖಲ್ ಏನು ಸರ್ಕಾರ ಕರ್ನಾಟಕ ಸರ್ಕಾರ ಕೇಂಜರ ದಾನೆ ಏನೇ ರೈತನೇಟ ಇಂಕ್ಲಿ ಉವೆ ಈ ಹೋರಾಟದ ಬಗ್ಗೆ ಇಡಾಡು ಅತನ ಜಿಲ್ಲಾಡಳಿತ ನೆತ್ತ ಬಗ್ಗೆ ಇಡಾಡು ಇಂಕ್ಲು ದಿಂಜ ಐತ ಬಗ್ಗೆ ಪೋತು ದಯಪಂಡ ಲಾಕ್ಡೌನ್ ಇತ್ತಿನ ಹಿಡ್ದವರ ಬಸ್ ಪೂರ ಉಲ ಇತ್ತನ್ ಬಸ್ ಪೂರ ಉಲ ಇತ್ತನ ಚಲಾವಣೆ ಹಿಡಿಜಾಂಡ್ ಅಂದ ಒಂಜಿ ವಿಚಾರ ಅವು ಬಕ್ಕೊಂಜಿ ವಿಚಾರ ಐತೆ ಹೋರಾಟ ಮನ್ಪಣಕ್ಲ ಪನ್ಪೇರು ನಿಖಲ್ನ ಬಸ್ ಮಾಲೀಕರು ಪೂರ ರೂಲಿಂಗ್ ಪಾರ್ಟಿಗೆ ಸಪೋರ್ಟ್ ಒಂದು ಅಂಚದಲ್ಲಿ ರೂಲಿಂಗ್ ಪಾರ್ಟಿಗೆ ಸಪೋರ್ಟ್ ನಮ್ಮ ಆಲೋಚನೆ ಮಾಡ್ಮಲ್ಪಡ ಏನಿಂದು ದಾದ ರೂಲಿಂಗ್ ಪಾರ್ಟಿ ದಾಖಲೆ ಸಪೋರ್ಟ್ ಮಲ್ಪನಂಚಿನ ಪರಿಸ್ಥಿತಿ ಎಂಕ್ಲೆ ಖಂಡಿತವಾದಲ್ಲ ಬರೋದು ಯಾ ಬಂಡನ ಉಪ್ಪು ತಿಂದವನೇ ನೀವ್ರಿ ಕೊಡುವುದು ಮನ್ಪುಣಿ ಗಾದೆ ಉಂಡು ಅಂಚಾದ ಬಡವಾಯಿನೇ ಒನಸು ಮಲ್ಪೊಡ ಅಂದು ಅಂಚಾದ ಎಂಕ್ಲೆ ತೊಂದರೆ ಅನಗ ರೂಲಿಂಗ್ ಪಾರ್ಟಿ ಅತ್ತು ವಿರೋಧ ಪಕ್ಷ ಆಡು ಎಂಗ್ಲ ಹೋರಾಟ ಮಲ್ಪುಣ ಆಯ್ನ ಅನಿವಾರ್ಯತೆ ಖಂಡಿತವಾದಲ್ಲ ಬರು ಪುತ್ರನ್ರೆ ರೂಲಿಂಗ್ ಪಾರ್ಟಿಗೆ ಬೋಡಾದ ಐತ ಲಾಜಿಗೆ ಬೋಡಾದ ಐತ ಮರ್ಜಿಗೆ ಬೋಡಾದ ನಿಕ್ಲೆ ಮನಿ ಪಂದ್ಯಗಳನ್ನೇ ಐಕತ್ತು ಖಂಡಿತವಾದಲ್ಲ ಸರಿ ಒಂದು ಅದು ಪರಿಸ್ಥಿತಿ ಅಂಚ ಇತ್ತು ಪರಿಸ್ಥಿತಿ ಅಂಚ ಹೋರಾಟ ಆಡ್ದಲ್ಲ ಪ್ರಶ್ನೆ ಒಂದು ಒತ್ತಾಯ ಮನ್ಪೊಡಿತ್ತನಂದು ಒತ್ತಾಯ ಮಲ್ದ ಒತ್ತಾಯ ಪದೇ ಪದೇ ಒತ್ತಾಯ ಮಂತಂದ ಅಲ್ಪನ ಒಂತೆ ಅಂಡ್ಲ ಸರ್ಕಾರ ಕೆಬಿ ಕೇಂದು ಸಿಎಂ ತಿಕ್ಕದು ಪೂರ ಮನೆ ಕರಿನಾಯಕಲ ಮಸ್ ಮಾಲೀಕರ ಅಧ್ಯಕ್ಷರಗಳು ರಿಕ್ವೆಸ್ಟ್ ಮಲ್ದೇರು ಅಲ್ಲ ಜಿಲ್ಲಾಡಳಿತ ಮಕ್ಕಳು ಸರ್ಕಾರದ ಪರವಾದ ಎಂಗ್ಲಿಗೆ ಸಾಧ್ಯ ಮಸ್ತ್ ಸಹಾಯ ತಿಕ್ಕದಿಜಿಂದ ಬಂದ್ಪುನ ಬೇಜಾರ ಎಂಗ್ಲಿಗೆ ಮಾತೆರೆಗ್ಲು ಉಂಟು ಐತ ಪರವಾದ ನನಾಂಡಲ ಎಂಗ್ಲು ಐತ ಬಗ್ಗೆ ಇಡುವಂತೆ ಒಂಜಿ ವೇಳೆ ಒಂಚೂರು ನಿಕ್ಲಿಗೆ ರಿಯಾಯಿತಿ ಕೊರ್ತಿವರಂದ ಅಂಡ ಒಂತ ನಿಕ್ಲಿಗೆ ಈ ಕಷ್ಟದ ಕಾಲಡ್ ನನಾಂಡಲ ಕುರುವೇರು ಪನ್ಪಿನ ಆಶಾಭಾವನೆ ಉಲ್ಲ ಎಂಗ್ಲ ಹೋರಾಟ ನನಾಂಡಲ ಕುರುವೇರು ಅಕಲ ರಿಕ್ವೆಸ್ಟ್ ಮಲ್ಪನಂಚಿನ ನೆಟ್ರಿ ಎಂಗ್ಲು ಉಲ್ಲ ಒಂದು ಬುಕ್ಕ ರೆಡ್ಡಿನದ ವಿಚಾರ ಒಂದು ಪ್ರಯಾಣ ದರ ಏರಿಕೆದ ವಿಷಯದ ಪಟ್ನತ್ತೆ ಈ ಖಾಸಗಿ ಬಸ್ ಐಟುಪ್ಪನ ನಿರ್ವಾಹಕರು ತಂಡ ಕಂಡಕ್ಟರ್ ಏಜೆಂಟ್ ಡ್ರೈವರ್ ಅಕ್ಕಲ ಸೇವೆದ ವಿಷಯ ಅಕ್ಕಲ ಸರ್ವಿಸ್ದ ವಿಷಯ ಪೂರ ಅಂತ ಪನ್ಪುನತ್ತೆ ಅಪಗ ಪ್ರಶ್ನೆ ಬರ್ಕೊಂಡು ತಕರಾರು ಬರ್ಕೊಂಡು ಅಕ್ಕಲ ಸರ್ವಿಸ್ ಇಂಕಲ ನಿರೀಕ್ಷೆದಾತ್ ಇಜ್ಜಿ ಒಂದು ರೂಢ ನಿಕ್ಲಾಗಿತ್ತೆ ಮನಸ್ಸು ಬೇಜಾರಪ್ಪನಂಗೆ ಗೊತ್ತುಜಿ ಅಂಡ ಸಾಮಾನ್ಯವಾದ ಮಾತ ಸಂದರ್ಭಡ್ಲ ಒಂದು ಜಾತಿ ಜನ ಪನೊಂದೊಪ್ಪೇರು ಇಂದಕ್ಕೆ ನೆರೆ ತುಂಬುದಲ್ಲ ನಿಕ್ಲ ಅಡ್ಯಂತ ಯಾರಿಗೆಲ್ಲ ಗೊತ್ತುಪ್ಪು
ಅಕಲೆ ಒಂಚೂರು ತರಬೇತಿ ಕೊರ್ಪನ ಅಕಲೆ ಮನವರಿಕೆ ಮನ್ಪನ ಅಕಲೆ ಒಂಚೂರು ಟ್ರೈನ್ ಮನ್ಪ ಅಂದ ಮಂತ ನಿಕ್ ದುಂಬದ ಕಾಲಡ್ ಮತ್ತ ಪನೊಂತಾರ ಸುಮಾರು ನೆನಪುಂಡೆ ಇಂಕ್ ಮಲ್ತದಾರ್ಲ ಆ ವಿಷಯ ನಿಕ್ಲು ಇತ್ತೆ ಹೊಸ ಕಮಿಟಿ ಬರ್ತದೆ ಹೊಸ ಕಮಿಟಿ ರೆಡ್ಡಿ ಅಂತ ಅಧ್ಯಕ್ಷರಾದುಲ್ಲರು ಪುತ್ರನ್ರು ಜನರಲ್ ಸೆಕ್ರೆಟರಿ ಆದುಲ್ಲರು ನಿಕ್ಲು ದಾನೆ ಪನಿಯರೇ ಬೈಕ್ವರ್ ತುಲೆ ಸಿಬ್ಬಂದಿ ವರ್ಗದಕ್ಲೇನಿ ಎಂಕುಲು ದುಂಬುಲ ಎಡ್ಡೆ ರೀತಿಡುಪು ನಡಪೋಡು ಸಾರ್ವಜನಿಕರ ಎಡ್ಡೆ ರೀತಿಡುಪ್ಪುಡು ಪನ್ಪುನ ಬಗ್ಗೆ ಮಸ್ತ್ ತರಟು ಎಂಕುಲು ಅಕ್ಲಿಗೆ ಮಾಹಿತಿ ಕೊರ್ಪವನ ಮಾಹಿತಿ ಶಿಬಿರ ಮಲ್ಪುನಂಚಿನ ಕಾರ್ಯಕ್ರಮ ಮಸ್ತ್ ಸರ್ತಿ ಮಲ್ತದ ಈರ್ ಪಂಡಿ ಲೆಕ್ಕನೆ ಕೆಲವೊಂದು ಆತ ಸುಧಾರಣೆ ಮಸ್ತ್ ಆತನ್ ದುಂಬೊಂಜಿ ಈರ್ ಸಾಧಾರಣ ಸೊನ್ಪತ್ತ ವರ್ಮನೆ 2000 ಇಸವಿ ದುಂಬು ಇರ್ ತೂದುಪ್ಪರ್ ಇವತ್ತೋ ಕಡೆ ಆಕ್ಸಿಡೆಂಟ್ ಆಪಿನಿ ಅತಂದ ಗಲಾಟೆ ಆಪಿನಿ ಸಿಬ್ಬಂದಿಲು ಹೋರಾಟ ಮಲ್ಪುನ ಅಂಚಿನ ಒಂಜಿ ಕೆಲವೊಂಜಿ ಸಂಗತಿ ಐನ ಎಂಕುಲು ಸಾಧಾರಣ ಅವೇ ರೂಟದಾಗ್ಲೆ ಟೈಮಿಂಗ್ಸ್ ಅವೇ ಜನಕ್ಲೆ ಎಂಕ್ಲ ಸಿಬ್ಬಂದಿನಕ್ಲೆ ಇನ್ನು ಒಂಜಿ ಸರಿಯಾಯಿನ ವ್ಯವಸ್ಥೆ ಬಸ್ಕ್ಲೆ ಟೈಮಿಂಗ್ ಕಡಪುನ ಒಂಜಿ ಟೈಮಿಂಗ್ಸ್ ವ್ಯವಸ್ಥೆ ಆಯ್ನ ಹಿಡಿದು ಬೊಕ್ಕ ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲೀಕರ್ನಕ್ಲ ಆಡು ಅತನ ನಿರ್ವಾಹಕರ್ನ ಚಾಲಕರ್ನಾಡು ಓಲ ಗಲಾಟೆ ಬೊಕ್ಕ ಅಪಘಾತ ಆಪಿನ್ಲ 100% ಕಡಿಮೆ ಆತ ಟೈಮಿಂಗ್ ಕೀಪಿಂಗ್ ಏಪ ನಮ್ಮ ವ್ಯವಸ್ಥೆಯನ್ನು ನಮ್ಮ ತೂವನೇರು ಸುರುಮಲ್ತಾನ ಐಡ್ದು ಬೊಕ್ಕ ಅಪಘಾತ ಕಮ್ಮಿ ಆತಂದು ಸಾರ್ವಜನಿಕರ ನಡು ಗಲಾಟೆಯಲ್ಲಿ ಇಜ್ಜಿ ಒಂದು ವ್ಯವಸ್ಥಿತ ರೀತಿ ಇತ್ತೆ ನಡಪುಂಡು ಪನಿಯರ ಹೆಂಗೆ ಮಸ್ತ್ ಸಂತೋಷ ಆಪುಂಡು ಕೆಲವೊಂದು ಜಾತಿ ಹೆಚ್ಚು ಕಡಿಮೆ ಉಪ್ಪುಂಡು 100 ಎಂಕ್ಲ ಸಿಬ್ಬಂದಿ ನಕ್ಲಿಡ್ದು ಪೂರ ಸರಿಯಾವು ಪನಿಯರ ಎಂಗ್ಲು ಬಯಕುಜ ಅಂದ್ರೆ ಕೆಲವೊಂದು ಚೂರು ಹೆಚ್ಚು ಕಡಿಮೆ ಉಪ್ಪು ಅದಕ್ಕೆ ಸಾರ್ವಜನಿಕರ ಎಂಕ್ಲು ಏಪಲ ಕ್ಷಮೆಗೆ ಅನ್ನೊಂದು ಉಪ್ಪು ಸಾರಿ ನಿಕ್ಲು ಅನ್ನದಾತೇರು ಎಂಕ್ಲನ ನಿಕ್ಲಿನ ಪೋಷಿಸಿದ ಮಲ್ಲೆ ಮಲ್ಪುನಂಚಿನ ವ್ಯಕ್ತಿ ನಿಕ್ಲಿ ಅಂಚೆ ನಿಕ್ಲಿಗೆ ಕೆಲವೊಂದು ಸಂದರ್ಭ ತೊಂದರೆ ಅಂಡಲ್ಲ ಐನೊಂಚೂರು ಎಂಗ್ಲಿಗೆ ತೆರಿಪಾದ ಎಡ್ಡ ರೀತಿ ಮಲ್ಪರ ಎಂಗ್ಲ ಪ್ರಯತ್ನ ಖಂಡಿತವಾದಲ್ಲ ಸಂದರ್ಭ ಐಕ್ತುಲು ಇತ್ತೆ ಬಸ್ ಹೆಚ್ಚಿನ ಟೈಮ್ ಚಿಲ್ಲರದ ಪ್ರಾಬ್ಲಮ್ ಅದು ಗಲಾಟೆ ಬರುವಂತ ಕಂಡಕ್ಟರ್ ರಟ್ಟು ಪೇಪರ್ ಕೊರ್ಪುಜಿ ಐಕೆ ಎಂಕ್ಲ ಎಂಚಿನ ಮಲ್ತದೆ ಕಾರ್ಡ್ ಸಿಸ್ಟಮ್ ಅಲ್ದ ಚಲೋ ಕಾರ್ಡ್ ಕೊರ್ಪಿನಿ ಐಟ್ ಒಂದು ಪ್ರೀಪೇಯ್ಡ್ ಅವು ಐಟ್ ಅಕ್ಲು ಎಂಗ್ಲ ಈತ ಕಾರ್ಡ್ ಕಾಸು ತಿಂಜಾಂಡ ಅವಳು ಕೂಡ 10% ಡಿಸ್ಕೌಂಟ್ ಕೊರ್ಪ ಆ ಕಾರ್ಡ್ದಾಗಲೇ ಕಾರ್ಡ್ 10 ಐಟ್ 10% ಡಿಸ್ಕೌಂಟ್ ಆದ 10 ರೂಪಾಯಿ ಉಂಡ 120 16 ರೂಪಾಯಿ ಎತ್ತಂಡ 120 ಡಿಸ್ಕೌಂಟ್ ಆದ ಪೋಪುಂಡು ಆ ಕಾರ್ಡ್ ಆ ಸಿಸ್ಟಮ್ ಅಲ್ದ ಜೋಕುಲೆ ಸರ್ವಿಸ್ ಉಂಡು ಜೋಕುಲ್ನ ತುಲೆ ದುಂಬು ಜೋಕುಲ್ನೆಲ್ಲ ಚಿಲ್ಲರಿದ ಕಿರಿಕಿರಿ ಅವಂತನು ಇತ್ತೆ ಮಲ್ಲ ಅಮೌಂಟ್ ಆತನದೆ ಜೋಕುಲೆಗೆ 60% ಡಿಸ್ಕೌಂಟ್ ಐಟ್ ಅವೇ ಮಾತ ಜೋಕುಲೆಲ್ಲ 60% ಡಿಸ್ಕೌಂಟ್ ಐಟ್ ಬೊಕ್ಕ ಅಂಗವಿಕಲರಿಗೆ ಟೋಟಲಿ ಫ್ರೀ ಸೀನಿಯರ್ ಸಿಟಿಜನ್ಗಳ ಎಂಕ್ಲ ಫ್ರೀ ಪಾಸ್ ಕೊರೊಂದುಲ್ಲ ಯಶಸ್ಸಂಡ್ ಸೀನಿಯರ್ ಸಿಟಿಜನ್ ಫ್ರೀ ಪಾಸ್ ಅವು ಇಂಚ ಕೊರ್ಪಾರ ಪಂಡ ಇಂಚ ವಾರ ಇತ್ತಿದೆ ದಾದವನ್ ಪಡಕ ಅವು ಎಂಕ್ಲ ಅಕಲ್ ಸೀನಿಯರ್ ಸಿಟಿಜನ್ ಒಂದು ಕಾರ್ಡ್ ಪರಂತ ಕೊರಂಡ ಪನ್ನಗ ಅಕಲ್ ಬೇತೆ ವರ್ಕ್ ಮಲ್ಪರ ಅಲ್ಲಿ ಅಲ್ಲ ಓಕೆ ವರ್ಕ್ ಮಲ್ತನ ಕೊರ್ಪುಜ ದಾಲ ದಂತಿನಕಲೆ ಎಂಕ್ಲ ಕಾರ್ಡ್ ಮಲ್ಪ ಕೊರ್ಪ ಯಶಸ್ಸಂಡ್ ಬೇತೆ ದಾಲ ಆದಾಯದ ಮಲ್ಲ ಮೂಲ ಇಜ್ಜಂದನಕಲೆ ಒಂದು ವೇಳೆ ಪ್ರಾಯದಕಲೆ ಬತ್ತಿರದ ಅಕಲೆ ನಿಕಲ್ನ ಅಸೋಸಿಯೇಷನ್ ಹಿಡಿದು ಫ್ರೀ ಕೊರ್ಪ ಅಂಗವಿಕಲರಿಗೆ ಫ್ರೀ ಫ್ರೀ ಎಂಕ್ಲೆಗೆ ಅವು ಒಂದು ಸರ್ಟಿಫಿಕೇಟ್ ಕೊರೋಡು ಅಕ್ಲೇನು ಎಂಕ್ಲು ಅಪ್ರೂವ್ ಮಾಡ್ಕೊ ಬಸ್ ಕಂಡಕ್ಟರ್ ಬೋದು ಎಂಕ್ ಪಾಸ್ ಕೊರುವ ಪನ್ಪಿನ ಪ್ರಶ್ನೆನೇ ಇಜ್ಜಿ ಎಸೋಸಿಯೇಷನ್ ಎಂಕ್ಲ ಆಫೀಸರ್ ಇಶ್ ಮಲ್ಪ ಅವು ಕಾರ್ಡೇ ಕೊರ್ಪ ವಿದ್ಯಾರ್ಥಿಗಳಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ದುಮ್ಮದ ಲೆಕ್ಕನೆ ಒಂಜಿ 60% ರಿಯಾಯಿತಿ ಉಂಟು 40% ಕಲೆಕ್ಟ್ ಮಲ್ಪುನು ಮಸ್ತ್ ಜೋಕುಲ್ ಅವೇ ಕಾರ್ಡ್ ಏಪುನು ಜನರಲ್ ಪಬ್ಲಿಕ್ ಕಾರ್ಡ್ ಏಪುನು ಇತ್ತೆ ಎಂಗಲ್ ಲೆಕ್ಕೋಡು ಈ ವರ್ಷ ಈ ನೆಟ್ಟು ಪೋನ ಒಂಜಿ 50% ಮಿತ್ತು ಜನಕ್ಲೆ ಕಾರ್ಡ್ ಪೋಡು ಬನ್ನ ಟಾರ್ಗೆಟ್ ಇತ್ತದ ಸಾಲದ ಜೋಕ್ಲೆಗೆ ಕಾಲೇಜ್ ಆನ್ಲೈನ್ ಇಲ್ಲಲೇ ಇತ್ತಿನ ಹಿಡ್ದವರ ಇತ್ತದ ಅಂಚಿನ ಭ್ರಮೆ ಬೈಜಿ ದಿನಟ್ ಶಾಲೆ ಕಾಲೇಜ್ ಫುಲ್ ಪ್ಲೆಜ್ಡ್ ಓಪನ್ ಆದ ಮಾತಾ ಶಾಲೆದ ಜೋಕ್ಲು ಸ್ಕೂಲ್ಗೆ ಪೋಪಿನಂಚಿನ ಸಂದರ್ಭ ಬತ್ತನ್ನ ಆ ಜೋಕ್ಲೆಗೆ 50% ರಿಯಾಯಿತಿ ಚಲೋ ಕಾರ್ಡ್ ಎಂಕ್ಲು ವ್ಯವಸ್ಥೆ ಮಲ್ಪರೆ ಎಂಕ್ಲು ಪನ್ಪಿನಿ ಜನರಲ್ ಪಬ್ಲಿಕ್ ಕಾರ್ಡ್ ಒಂದು ಪರ್ಚೇಸ್ ಮಲ್ತ ಪಬ್ಲಿಕ್ ಕಂಡಕ್ಟರ್ ಅಗಲೆಲ್ಲ ದಾಲಾಂಜಿನ ಘರ್ಷಣೆ ಎಲ್ಲ ಬರ್ಪುಜಿ ಒವೇ ರೀತಿದ ತೊಂದುಲ ಬರ್ಪುಜಿ ರೇಟ್ ದಾಡು ಐತಾಡು ಒಯ್ತಲ್ಲ ಆಗ ಕಾರ್ಡ್ ಕೊರಿಸತ್ಗೆ ಅವೇನೇನು ಈಗ ಮಿಷನ್ ಅಕೌಂಟ್ ಕಟ್ ಡೆಬಿಟ್ ಈ ಮುಂದುವರಿದಿನ ಕಾಲೊಡಿತ ಮಾತ್ರ ಡಿಜಿಟಲ್ ಇಂಡಿಯಾ ಉದ್ಯಮ ಎಲ್ಲಿ ಅಂಡಲ್ಲ ಎಂಗ್ಲು ಐನ ಒಂದು ವ್ಯವಸ್ಥಿತ ರೀತಿ ಕನೋಡ್ ಪನ್ಪಿನ ಆಶೆ ಎಂಕ್ಲ ಉಂಡು
ದುಮ್ಮದ ಅಧ್ಯಕ್ಷ ಅಕ್ಲು ಮೂಮಲ್ದೇರ ಅವೆಂಗ್ಲು ಕಂಟಿನ್ಯೂ ಎಂಗ್ಲು ಪನ್ಪಿನಿ 30% ಇದ್ದೇನೆ 50% ಮಲ್ಪೊಡಿ ಸರ್ತಿ ಬಂದು ಪನ್ನಗ 10 ಜನ ಕಾರ್ಡ್ ಕೊಡು ಪಂಡ ಕಾರ್ಡ್ ದೆತ್ತೊಂಡ್ರೆ ನಿಕಲ್ನ ಸಂಘದ ಆಫೀಸಿಗೆ ಬತ್ತದಕ್ಲೆ ಅಪ್ಲೈ ಮಾಡ್ಕೊಡು ಅವು ತಿಂಗಳು ಅಲ್ಪ ಅಲ್ಪ ಪೂರ ಬ್ರಾಂಚ್ ಕೊಡ್ತಾ ಒಂಜಿ 10 ನಲ್ಪ ಅಲ್ಪ ಬೂತ್ ದಂಚ ಮಲ್ದೇರು ಅವು ಎಂಗ್ಲು ಚಲೋ ತಕಲ್ನ ಥ್ರೂ ಮಲ್ಪುನು ಎಸ್ ಬ್ಯಾಂಕ್ ಅವು ಅಂಪನ್ ಕಟ್ಟೆಡು ಇತ ಕಂಕನಾಡಿ ಮಾತಗೊಡ್ಲುಂಡು ಮಿನಿಮಮ್ ಇತ್ತೆ ರೇಟ್ ಕಾರ್ಡ್ ದೆತ್ತ ನೋಡೋದುಂಡ ಅವೆಂಚ ಗೊತ್ತುಂಡೆ ಸ್ಟೂಡೆಂಟ್ಗೆಲ್ಲ ಅಂಡ ಇತ್ತ 15 ರೂಪಾಯಿದ ఆయన ಟಿಕೆಟ್ ಅಂಡ ಆ 15 ರೂಪಾಯಿ ಟಿಕೆಟ್ ಮುಟ್ಟದ ಕಾರ್ಡು ಕೊಲ್ಪ ಐಕ್ 15 ರೂಪಾಯಿ ಮುಟ್ಟ ಮಾತ್ರ ಹೋಗಿ ನಾವು ಐದು ಕಂಚಿಗೆ ಜೋವು ಸರಿ 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 ಜನರಲ್ ಪಬ್ಲಿಕ್ ಅಂಡ ಈ ರಂಜಿ ಕಾರ್ಡ್ಗೆ ತಂದು 500 ಹತ್ತು ಪನ್ಪಿನಿ ಐಕ್ ಫೀಡ್ ಮಲ್ತಾರಡ ಐತ ಅಮೌಂಟ್ ದಿನ ಉಂಡು ಆನೆ ಮುಟ್ಟ ಕಾರ್ಡ್ ವ್ಯಾಲ್ಯೂ ಬೊಕ್ಕ ರೀಚಾರ್ಜ್ ಮಲ್ಪೋಡು ರೀಚಾರ್ಜ್ ಮಲ್ತಿ ಕೂಡಲೇ ಕೂಡ ವ್ಯಾಲ್ಯೂ ಮೊಬೈಲ್ ಏತ್ ನಮ್ಮ ದುಡ್ಡು ಪಾಡ್ದಿತ್ತ ಆತ ದುಡ್ಡು ಆತ ಕಾರ್ಡ್ ಐಟಿ 10% ಡಿಸ್ಕೌಂಟ್ ದುಂಬು 20% ಇತ್ತುಂಡು ಇತ್ತೆ ಡೀಸೆಲ್ ರೇಟ್ ಪೂರ ಕಂಡಾಬಿಟ್ಟ ಬೊಕ್ಕ 10 ಮಲ್ತು ನನ್ನ ಹತ್ರ ಕಮ್ಮಿ ಆಡ ತೂಕ ಬೊಕ್ಕ ಇತ್ತೆ ಈ ಬಸ್ಸನ್ನು ಇತ್ತಿನ ದನಿ ನಕ್ಲು ಕಂಡಕ್ಟರ್ ಡ್ರೈವರ್ ನಕ್ಲ ಕೈಟ್ ನಡಪಾಯರೆ ಕೊರ್ಪೇರು ಅವು ನಿಖಿಲೆಗೆ ಇಂಚ ಅನುಕೂಲಕರವಾಯಿನ ಒಂಜಿ ವ್ಯವಸ್ಥೆನ ಇಂಚ ದಾನೆಂದು ಮನ್ಪರ ಏನು ನಿಖಿಲೆ ಅವು ನಡಪಾಯರೆ ಕೊರಪುನ ವ್ಯವಸ್ಥೆ ದುಂಬು ಇತ್ತನು ಅಡ ಇತ್ತವ ಮಸ್ತ್ ಕಮ್ಮಿ ಆತನು ನಡಪಾವನಂಚಿನ ವ್ಯವಸ್ಥೆ ಏರಂಡ್ರ ಇಜ್ಜೇರು ದುಂಬು ಮತ್ತು ನಿರ್ವಾಹಕರ್ನಕ್ಲು ಎಂಕ್ಲೆ ನಡಪಾವ ಬನ್ಪುದು ಒಂಜಿ ದಿನಕ್ಕೆ ಈತೆ ಕೊರಪಿನಂಚಿನ ಒಂಜಿ ವ್ಯವಸ್ಥೆ ಇತ್ತನು ಇತ್ತವ ಮಸ್ತ್ ಕಮ್ಮಿ ಆತನು ಇತ್ತೆ ಮಾತ ಓನರ್ನಕ್ಲೆ ನಡಪಾಯರತ್ತಂದೆ ಬೊಕ್ಕ ನಿರ್ವಾಹಕರ್ನಕ್ಲು ನಡಪಾವನಂಚಿನ ವ್ಯವಸ್ಥೆ ಮಸ್ತ್ ಕಮ್ಮಿ ಆತನು ಕೆಲವು ಹೆಚ್ಚಿನ ಓನರ್ನಕ್ಲು ಸ್ವಂತ ಅಕ್ಲೆ ಬೆನ್ಪೇರು ಗಾಡಿ ಡ್ರೈವರ್ ಟೆಂಚಲ್ ಬೆನೊಂದು ಪೇರು ಪನ್ನಗ ಕೆಲಸಕ್ಲೆ ಜನ ದಿಕ್ಕುಜಿ ಬಾರಿ ಪ್ರಾಬ್ಲಮ್ ಉಂಟು ಕೆಲಸದ ಕಂಡಕ್ಟರ್ನಕ್ಲೆ ದಿಕ್ಕುಜೇರು ಡ್ರೈವರ್ ಕಂಡಕ್ಟರ್ ಬೇಲೆಗೆ ಜನ ದಿಕ್ಕುಜೇರು ಪನ್ನಗ ಇತ್ತೆ SLC ಮುಟ್ಟ ಆಯ್ನಕ್ಲು ಬೊಕ ವೈಕೈಕ್ ಪೋಪೆರ್ ಅಕ್ಲು ಬೇತಕ ಡಿಗ್ರಿ ಮಲ್ತದು CET ಕಟ್ಟದ ಎಂಜ ಮಲ್ತದು ಬೇತಕ ಪೋಪೆರ್ ನೆಕ್ ಬರ್ಪುಜೇರು ಎಂಕ್ಲೆಗ್ ಮೂಲ ಎಂಜ ಮಲ್ತಿರು ಗವರ್ಮೆಂಟ್ ಕಂಡಕ್ಟರ್ ಅವಾರ್ಡು SLC ಅವಾರ್ಡು ಬಂದು ಕಂಡಕ್ಟರ್ ಆಪುಚ್ಚಿ ಆ ಕಾನೂನು ಮಲ್ತದ್ದು ಎಂಗಲೆ SLC ಅವನ ಜೋಕುಲು ತಿಕ್ಕುಜೇರು ನಿರ್ವಾಹಕ ಕೆಲಸ ಬರ್ಪುಜೇರು ಈ ಕಂಡಕ್ಟರ್ ಕೆಲಸ ಬರ್ಪುಜೇರು ಇತ್ತೆ ದುಮ್ಮುದ ಇತ್ತಿನ ಕಲೆಯನ್ನು ಮತ್ತೊಂದು ಸುಧಾರಿಸುತ್ತೆ ಒಂದು ದಿನ ಪಂಡ ನಿಕ್ಲಿತ ಟೋಟಲ್ ನಿಕ್ಲ ಉದ್ಯಮ ಗುಪ್ಪನ ಸವಾಲು ಅವಲ ಒಂಜಿ ಮಲ್ಲ ಸವಾಲು ಇತ್ತೆ ನಮ್ಮ ರೋಡದ ವಿಷಯ ಬಂದಾಗ ರೋಡದ ರಸ್ತೆ ಕುಡ್ಲ ಪೆಂಟೆ ವಾ ಪೊರ್ತುಡು ಸ್ವಲ್ಪ ಗರ್ತು ಪಾಡುವಿರದೆ ಪಂಡ್ರೆ ಅಪ್ಪಜಿ ಒಂತೆ ಮಟ್ಟಿಗೆ ಸುಧಾರಿದುಂಡು ನಿಖಲ್ ರಸ್ತೆದ ವಿಚಾರ ಬಂದಾಗಲ್ಲ ರಸ್ತೆದ ಇತ್ತು ಕುಡ್ಲಾಡು ಈತ್ತು ಇನ್ನೊಂಜಿನ ಮೆಸ್ ಮಂತ ಪಾಡ್ನಾಗಲ್ಲ ಬಸ್ ಮಾಲೀಕರದಲ್ಲ ಪಾತೇರ್ಚೇರಿಂದು ಓಹೋ ದಾದ ಬಣ್ಣ ಉಂಡದು ಬಸ್ ಮಾಲೀಕರ್ನಕ್ಲು ಪಾತೆರ್ನ ಪರಿಸ್ಥಿತಿ ಇಜ್ಜೇರು ತಾಯಿ ಪಂಡುಂಡ ಜಿಲ್ಲಾಡಳಿತ ದಕ್ಕಲು ದಾದ ಮಲ್ಪುರಿಕೆಂಡ ಪ್ರತಿಯೊಂದು ಸ್ಮಾರ್ಟ್ ಸಿಟಿ ಬಂದದ ಒಂಜಿ ಯೋಜನೆ ನಮ್ಮ ಕುಡ್ಲಾಗ ಬೈದುಂಡು ಆ ಸ್ಮಾರ್ಟ್ ಸಿಟಿ ಯೋಜನೆಗೆ ಪ್ರತಿಯೊರಿಲಿ ಅಲ್ಪ ಅಲ್ಪ ಒಂಜಿ ಒರಿಯಾಗ ಒಂಜಿ ಒಂದು ಅದುಪ್ಪುಂಡು ಗುತ್ತಿಗೆ ಅದುಪ್ಪುಂಡು ರಾತ್ರಿ ಒಂಜಿ ಅಡ್ಡ ಬೋರ್ಡ್ ಪಾಡು ನೋ ಎಂಟ್ರಿ ಅಂಡ್ ಮನದನೆ ಆ ರೋಡ್ ಪಾರೆಜ್ಜಿ ನಮ್ಮ ಅಂದ ಸಾರಿಗೆ ಉದ್ಯಮಕ್ಕೆ ಭಾರಿ ಮಲ್ಲ ಒಂಜಿ ಮಂಗಳೂರು ಸಿಟಿ ಅವು ಒಂಜಿ ಮಲ್ಲ ಪೆಟ್ಟು ದಯಪಂಡ ಒಂಜಿ ರೂಟುನು ಡಿವೈಡ್ ಮಲ್ತು ಕೊರಿಸಾತಗೆ ಆಯನ ಹಿಡಿತ ದಿನದ ಭವಿಷ್ಯನೇ ಪೋಪುಂಡು ಅದು ಜಿಲ್ಲಾಡಳಿತಕ್ಕೆ ಎಂಕ್ಲ ಮನವಿ ಒಂಜಿ ಉಂಟು ನನ್ನ ಮಲ್ಪ ಎಂಕ್ಲು ದಾದ ಬಂಡ ಫಸ್ಟ್ಗೆ ಜಿಲ್ಲಾಡಳಿತಲ ಬಸ್ ಮಾಲೀಕರು ಬಂಡ ಎಂಚ ಗೊತ್ತುಂಡೆ ಒಂಜಿ ತಾರಾಯಿಗೆ ಮೂಜಿ ಕಣ್ಣಿತ್ತಿ ಲೆಕ್ಕ ದಯಪಂಡ ಜಿಲ್ಲಾಡಳಿತ ಬಂಡ ಎಂಕ್ಲಾಗ ಅವು ಮೂಜಿ ಕಣ್ಣು ಒಂಜಿ ಜಿಲ್ಲಾಧಿಕಾರಿ ಒಂಜಿ ಸಾರಿಗೆ ಅಧಿಕಾರಿ ಒಂಜಿ ಆಯುಕ್ತರು ಆ ಮೂಜಿ ಕಣ್ಣಲ್ಲ ಎಂಗ್ಲೆ ಕರೆಕ್ಟ್ ಆದ ಎಂಗ್ಲೇನು ತೂವೊಂದಿತ್ತೇರಂದಾಂಡ್ಲ ಎಂಗ್ಲೆಗೆ ತೊಂದರೆ ಇಜ್ಜಿ ಕೆಲವೊಂದು ಸರ್ತಿ ಅಕ್ಲು ಕಣ್ಣು ಮುಚ್ಚುವರು ಅಂಚಾದ ಎಂಗ್ಲೆಗೆ ತೊಂದರೆ ಜಿಲ್ಲಾ ಐಕ್ಯಾನ್ ಕಲಕಲೀಯ ವಿನಂತಿ ಮಲ್ಪುನಿ ಜಿಲ್ಲಾಡಳಿತಗೆ ಯಾನು ಎನ್ನ ಅಧ್ಯಕ್ಷ ಸ್ಥಾನದ ಯಾನು ಜಿಲ್ಲಾಡಳಿತಗೆ ಬೊಕ್ಕ ಸಾರಿಗೆ ಆಯುಕ್ತರಿಗೆ ಬೊಕ್ಕ RTO ಸಾರಿಗೆ ಪ್ರಾಧಿಕಾರ ತದ ಎಂಕ್ಲೆಗೆ ನಿಕ್ಲ ಪೂರ್ಣ ಸಹಕಾರ ಕೊರ್ಲಿ ಎಂಕ್ಲೆಲ್ನ ಗಮನೋದೆ ತಂದು ಕೆಲವೊಂದು ವಿಷಯ ಮುಂದುವರಿಲಿ ಅಂಚಾದ ಎಂಕ್ಲಿನ ನಿಕ್ಲಿನ ಸಹಕಾರ ಎಂಕ್ಲೆಗೆ ಏಪಲ್ ಉಪ್ಪಡು ಬಂಡದು ಅಕ್ಲೆ ಈ ಕಲಕಲಿತ ಮನವಿ ಮಲ್ ಸರಿ ಆ ಮನವಿದೊಟ್ಟಿಗೆನೆ ಇದು ಬಸ್ ಸ್ಟ್ಯಾಂಡ್ ವಿಷಯ ಕುಡ್ಲಾಡು ಸ್ಮಾರ್ಟ್ ಸಿಟಿಂದ ಬನ್ಪದಮ್ಮ ಸ್ಮಾರ್ಟ್ ಸಿಟಿ ಆಯರಂಡು ಬನ್ಪ ಅಂಡೊಂದು ಸರಿ ಕಟ್ಟದ ಬಸ್ ಸ್ಟ್ಯಾಂಡ್ ಮತ್ತೆ ನಿಕ್ಲು ಇದು ಸಮಯ ಹಿಡಿದು ಈ ಸಾರಿಗೆ ಉದ್ಯಮ ಮಾಡಿದ ಉಪ್ಪ ನಡೆದಾದರ ಆ ಹಿಡಿದು ನಿಮ್ಟ ತೋಂದು ಬೈದಾರು ದಾಯ್ದ ಬನ್ಪಾರ ನಿಖಲ್
ಬಸ್ ಸ್ಟ್ಯಾಂಡ್ ವಿಷಯಕ್ಕೆ ಬಂದಾಗ ಮಸ್ತ್ ಎಂಕ್ಲಿಗೆ ಒಂಜಿ ತೊಂದರೆ ಆಂಡು ಅವಳ ಪರ್ಟಿಕ್ಯುಲರ್ ಸಿಟಿ ಬಸ್ ತಕ್ಲಿಕ್ಕೆ ಮಸ್ತ್ ತೊಂದರೆ ಆಂಡು ಅಂಡ ಈ ತೊಂದರೆದ ನಡುಟ್ಟು ಎಂಕ್ಲೆಗ್ ಒಂಜಿ ಸುಖ ಉಪ್ಪು ಬನ್ಪುನ ಒಂಜಿ ಆಶಾಭಾವನೆ ಎಂಕ್ಲುಲ್ಲ ಆ ರೀತಿ ಉಂಡು ಎಂಕ್ಲೆ ಗೊತ್ತಿಜ್ಜಿ ಅವೇನೈತೆ ಎಂಕ್ಲೆ ಜಿಲ್ಲಾಡಳಿತ ಏನ್ ಹೊಸತ್ ಅಧ್ಯಕ್ಷ ಅದೈತೆ ಬೈದಿನಾತೆ ತುಂಬದ ಅಧ್ಯಕ್ಷರನ್ನ ಸಹಾಯ ಅದೇ ತೊಂದು ಆ ರೀತಿ ಉಂಡು ಬಂಡದ ಎಂಕ್ ನನ್ನ ತೂಡ ಇತ್ತೆ ಎಂಕ್ಲೆಗೆ ಎಂಜಿನಾತನ ಬಂಡನ ಇತ್ತದ ಬಸ್ ಸ್ಟ್ಯಾಂಡ್ ಪಂಡಿ ಬೆಟ್ಟಿಗೆ ಅಡ್ಡಿ ಅಂತ ಯಾರ ಪುತ್ರನ್ರೆ ಖಾಲಿ ಆ ಬಸ್ ಇಟ್ಟು ಪೋಪುನಾಯಿಗೆ ಮಾತ್ರ ಪ್ರಯೋಜನ ಉಪ್ಪನತ್ತು ಆ ಬಸ್ ಇಟ್ಟು ಬೆನ್ಪುನಾಯನೆಲ್ಲ ಪ್ರಯೋಜನ ಬೆನ್ಪುನಾಯಕಲ ಪ್ರಯೋಜನ ಬೋಡು ಬೆನ್ಪವನಾಯಕಲ ಬೋಡು ಸಾರ್ವಜನಿಕರಿಗೆ ಈ ಸಾರಿಗೆ ಇಲಾಖೆ ಬಂಡ ಅವು ಮಾತೆರೆಗಳ ಸಹಾಯ ವೈಟ್ ಖಾಲಿ ಸಾರ್ವಜನಿಕರಿಗೆ ಆಗ ಖಾಲಿ ಪೋದು ಬತ್ತನ್ನ ಮಾತ್ರ ಅಂದ ನಿಖಿಲ ಬಸ್ ಡ್ರೈವರಾ ಕಂಡಕ್ಟರಾ ಕಾಂಡೆ ಆಜಿ 7 ಗಂಟೆ ಬಸ್ ಬರ್ತದೆ ಕುಲ್ಲು ಅದೇ ರಾತ್ರಿ 8 ಗಂಟೆ ಮಟ್ಟ ಬೆನ್ಪುಜಾರ ಆ ಪುರ್ತಕ ಒಂಜಿ ಟಾಯ್ಲೆಟ್ ಪೋಡು 5 ನಿಮಿಷ ಮಲ್ಲ ಕುಲ್ಲೋಡು ಅಂದ ಪಂಡ ಪಾಣ್ಲ ಕುಡ್ಡ ವ್ಯವಸ್ಥೆ ಉಂಟು ವ್ಯವಸ್ಥೆ ಆತಿಜವು ಇತ್ತಮಲ್ಲ ಸ್ಮಾರ್ಟ್ ಸಿಟಿ ಇತ್ತಮಲ್ಲ ಬುದ್ಧಿವಂತೇರ್ನ ಊರುಡು ಅವು ಕ್ರಮೇಣ ಅಂಚಿನ ಆಶಾಭಾವನೆ ಎಂಗ್ಲೆ ದುಂಬೆ ಎಂಗ್ಲೆ ಮಸ್ತರ್ತಿ ಕೊಡ್ತೇರಿ ಅವು ಇತ್ತ ಸ್ಮಾರ್ಟ್ ಸಿಟಿ ಬಂದ್ಪುನ ಒಂಜಿ ನೆಡ್ದಾತ್ರ ಅವು ದುಮ್ ಪೋಂದುಂಡು ಅವೇನು ಎಂಗ್ಲೆ ನಿರೀಕ್ಷೆಡುಲ್ಲ ಇನಿ ಹತ್ರ ಎಲ್ಲ ಅವು ಸರಿ ಆವು ಮಲ್ತು ಕೊರುವೇರು ತುಲೆ ಮ್ಯಾಂಗ್ಳೂರ್ದ ರೋಡ್ ತುಲೆ ದುಂಬು ಎಂಕಲ್ಪುರ ಫೀಲ್ಡ್ಗೆ ಬಂದಾಗ ಡಾಮರ್ ರೋಡ್ ಅದು ಒಂಜಿ ಬಸ್ ಬತ್ತನ್ನ ಒಂಜಿ ಬಸ್ ಪಾರ ಆಪುಜಿ ಎಂಗನ ಟೈರ್ ಪ್ಲೇಟ್ ಗೀಟು ಕಂಡಾಬಿಟ್ಟೆ ಹೋಗ್ತು ಐಟ್ ಬಕ್ಕತ್ತೆ ರೋಡ್ ಆಗೆಲ್ಲ ಅಂಡ ಪರಿಸ್ಥಿತಿ ಅಂಡ್ ದುಂಬು 93 85,000 ವಾರ್ಡ್ ವೆಹಿಕಲ್ ಇತ್ತಿನ ಕುಡ್ಲಾಡು ಈತ 5 ಲಕ್ಷ ವೆಹಿಕಲ್ ಉಂಟು ಅವು ಅವೇ ಒಂದು ಎಂಗಲಿಗೆ ದುಂಬುಗಳ ಇತ್ತಾಗಲ್ಲ 10 ಲೀಟರ್ ಡೀಸೆಲ್ ಜಾಸ್ತಿ ಹೋಗ್ಬೋದು ಗಾಡಿಗೆ ಸೇಮ್ ರೂಟ್ ಸೇಮ್ ಒಂದು ಟ್ರಾಫಿಕ್ ಬ್ಲಾಕ್ ಕಂಜೆಸ್ಟೆಡ್ ಆಪಿನೆಟ್ 10 ಲೀಟರ್ ಡೀಸೆಲ್ ಜಾಸ್ತಿ 1,000 ರೂಪಾಯಿ ಅವಲೇ ಜಾಸ್ತಿ ಕೊಂಡು ಡೀಸೆಲ್ದ ಅಂಚಿನ ಪರಿಸ್ಥಿತಿ ಪೂರ ಉಂಡು ಪನ್ನಾಗ ಅವು ಐಟ್ ಫೀಲ್ಡ್ ಇತ್ತಿನಾಗಲೇ ಗೊತ್ತಾಪಣ ಅವು ಎಂಜಿನಂದು ಎಂಕಲ್ ಪನ್ನಾಗ ಸುಮಾರು ವರ್ಷ ಇತ್ತಿನ ಟ್ಯಾಂಪ್ ಅನ್ಪಿನಿ 10 ಲೀಟರ್ ಡೀಸೆಲ್ ಇತ್ತ ಮಾತ ಗಾಡಿಗಳ ಜಾಸ್ತಿ ಬಂದುಂಡು ಪನ್ನಾಗ ಟ್ರಾಫಿಕ್ ಕಂಜೆಷನ್ ಹಣ್ಣೆಲ್ಲ ಪಾತೇರು ಜೇರು ಬಸ್ ಮಾಲೀಕರು ಪಾತೇರು ಜೇರು ಬಂದ್ಬಂದು ಜನಕ್ಕೂ ಒಂದು ಬಸ್ ಸ್ಟ್ಯಾಂಡ್ ವಿಷಯ ಇಲ್ಲ ಸೇ ಕುಡ್ಲ ಬನ್ಪನ ಈತ್ ಪೊರ್ಲದ ಈತ್ ಮಲ್ಲ ಸಿಟಿಟ್ ನನ್ನೆಲ್ಲ ಒಂಜಿ ಪೊರ್ಲದ ಮಾತ ಸೌಕರ್ಯ ಒಂಜಿ ಬಸ್ ಸ್ಟ್ಯಾಂಡ್ ಬನ್ಪರ ಆಯ್ಜಿಂದ ಪಂಡ ನಮ್ಮ ಏರೇನು ದೂರ್ನಿ ನಿಖಿಲ್ ನಲ್ಲ ನಿರೀಕ್ಷೆಡೇ ಉಲ್ಲಾರು ನಿಖಿಲ್ ಈತ ಪೊರ್ತಗೂ ಬಂಜಿ ಪೊರ್ಲದ ಬಸ್ ಸ್ಟ್ಯಾಂಡ್ ಮಂತ ಕೊರಡಿತ್ತು ಈ ಸರ್ತಿ ಆವು ಒಳ್ಳೆ ಎಡ್ಡೆಂತಿನ ಜಿಲ್ಲಾಧಿಕಾರಿ ಉಳ್ಳೇರು ಬೊಕ್ಕ ಕಮಿಷನರ್ ಎಡ್ಡೆಂತಿನಾರು ಉಳ್ಳೇರು ಆಯುಕ್ತರು ನಕಲ್ ಎಡ್ಡೆ ಉಳ್ಳೇರು ಅಂಚಾದ ಈ ಸರ್ತಿ ಎಂಕಲ್ನ ಅಧಿಕಾರ ಅವಧಿಡು ಒಂಜಿ ಎಡ್ಡೆ ಬಸ್ ಸ್ಟ್ಯಾಂಡ್ ಆದ್ ಪೊರ್ಲುದ ಸಾರಿಗೆ ವ್ಯವಸ್ಥೆ ಕೊರಡು ಪನ್ಪಿನ ನಿರೀಕ್ಷೆ ಇಂಕುಲ್ ಖಂಡಿತವಾದಲ್ಲ ಕೊರ್ಪ ಸರಿ ಇತ್ತೆ ಎಡ್ಡೆ ಬಸ್ ಸ್ಟಾಪ್ ಮಲ್ತ ಕೊರ್ಪ ಭರವಸೆ ಕೊಡ್ತೇವೆ ಅಂಚಾದ ಎಂಕಲಿತ್ತ ಕೊಡ್ತೀರಿ ಯಾನ್ಲ ಸುಮಾರು ವರ್ಷ ಏನೋ ಒಂದು ಈ ಸರ್ತಿ ಖಂಡಿತವಾದಲ್ಲ ಕೊರ್ಪೇರ ಐತ ಬಗ್ಗೆ ಸರ್ವೆ ಪಕ್ಷಭೇದ ಪಕ್ಷಭೇದತ್ ಇತ್ತದ ಆಡಳಿತ ಜಿಲ್ಲಾ ಆಡಳಿತ ಎಂಗ್ಲಿಗೆ ಸರಿಯಾಯಿನ ಒಂಜಿ ಆಶಾಭಾವನೆ ಕೊಡ್ತೇರು ದಾದ ಬಣ್ಣ ಎಂಗ್ಲ ಇನ್ನು ಸರ್ವೆ ಮಲ್ದೇರು ಐದು ಬೊಕ್ಕ ಐತ ವ್ಯವಸ್ಥೆಗೆ ಪ್ಲಾನ್ ಪೂರ ಮಲ್ದೇರು ಜಿಲ್ಲಾ ಆಡಳಿತ ಮಲ್ತದೇರು ಅಂಚಾದ ಒಂದು ಖಂಡಿತವಾದ ಲೈಕ್ ದುಡ್ಡುಲ ಕೆಲವು ದೀತೇರು ಅಂಚಾದ ಪುನಗ ಅವು 100% ಈ ಸರ್ತಿ ಆವು ಬಂದ್ಪುನ ಖಂಡಿತ ಭರವಸೆ ಕೊರಲಿ ನಿಖಲ್ನ ಮತ್ತೆ ಮುಗಿಪನ ಬರ್ತಗು ಖಾಸಗಿ ಬಸ್ ಮಾಲೀಕರನ್ನ ಬೇತೆ ಸರ್ಕಾರ ನಿಖಲ್ ದಾದ ಮಾತ ಡಿಮಾಂಡ್ ನಿಖಲ್ ಬೇಡಿಕೆ ದಾದ ಮಾತ ಆವುಡು ದಾನಿಂದ ಅತ್ತೆ ಸರ್ಕಾರದ ಡಿಮಾಂಡ್ ಎಂಕ್ಲ ಕೇರಳ ಸರ್ಕಾರದ ಲೆಕ್ಕನೆ ಎಂಕ್ಲೆ ಒಂಜಿ ವರ್ಷದ ಟ್ಯಾಕ್ಸ್ ಬಿಡೋಡು ಬಂದದ ಎಂಕ್ಲ ಒಂಜಿ ವರ್ಷದ ಟ್ಯಾಕ್ಸ್ ಎಂಕ್ಲೆಗ್ ಕಂಪ್ಲೀಟ್ ಸಬ್ಸಿಡಿ ಕೊರೋಡು ಈ ಕೊರೋನಾ ಸಂದರ್ಭ ಎಂಕ್ಲ ಬದಿನ ಕಷ್ಟ ಕೊರೋಡು ಬಂದದ ಎಂಕ್ಲ ಒಂಜಿ ಮಲ್ಲ ಬೇಡಿಕೆ ಉಂಡು ಅಂಚನೆ ಎಂಕ್ಲ ವ್ಯವಸ್ಥೆ ಕೆಲವೊಂಜಿ ಆತ ಸಮಸ್ಯೆಲುಂಡು ಆ ಸಮಸ್ಯೆಲಿಗೆ ಸರಿಯಾಯಿನ ಸಂದರ್ಭ ಎಂಕ್ಲು ಬೇಡಿಕೆ ಮಲ್ಪ ಕೊರಪ ಅದಕ್ಕೆ ಅನುಗುಣವಾದ ಕುರುವೇರು ಬಂದ್ರೆ ಎಂಕ್ಲು ಭರವಸೆ ಇಡುಲ್ಲ ಎತ್ ಅಂದಾಜು ಎತ್ ಬಸ್ಸಲು ಐತೆ ಉಂಡು ಬಲ್ತೊಂದುಂಡು ಎಂಕ್ಲ ಸಿಟಿ ಬಸ್ ಸಾಧಾರಣ 205 275 ಬಸ್ ಉಂಡು ಒಂಜಿ 200 ಬಸ್ ಇತ್ತೆ ಆಲ್ರೆಡಿ ರನ್ ಆವು ಪೂರ ನಿಖಿಲ್ ಈ ಅಸೋಸಿಯೇಷನ್ ಅಂಡರ್ ಬರುತ್ತೆ ನಿಖಿಲ್ ಮನ್ಪನಂಚಿತನ ಈ ನೀತಿ ಕಾರ್ಡ್ ಪೂರ ಇತ್ತು ಬಸ್ ಟುಪ್ಪುನ ಸಿಬ್ಬಂದಿಲೆ ನಿಖಿಲೊಟ್ಟಿಗೆ ಬೆನ್ಪನ ಅಕ್ಕಲಿಗೆ ಅಕ್ಕಲ್ನೆಲ್ಲ ನಿಖಿಲಾಗಲ್ಲ ಅಕ್ಕಲ್ಲ ಐತೆ ಬೇತೆ ಬೇತೆ ಅಸೋಸಿಯೇಷನ್ ಲಪ್ಪುಡು ಅಕ್ಕಲ್ಲ
ಬಸ್ ಕಾರ್ಮಿಕರ ಸಂಘಟನೆ ಬಸ್ ಜನ ನೌಕರರ ಅಂತ ಅಕ್ಕಲು ಕೆಲವು ಸರ್ತಿ ಬೇತೆ ಬೇತೆ ಡಿಮಾಂಡ್ ಮಾತ್ರ ದಿವೊಂದು ಪೇರು ಎಂಕ್ಲಿಡ್ದು ವಾ ವ್ಯವಸ್ಥೆಗೆ ಎಂಕ್ಲಿಗೆ ಅನುಗುಣವಾದ ಅಕ್ಲಿಗೆ ಸ್ಪಂದನೆ ಕೊರಿಯರ್ ಆಪುಣ ಆ ಸಂದರ್ಭ ಅಕ್ಲಿಗೆ ಎಂಕ್ಲು ಆ ವ್ಯವಸ್ಥೆಯನ್ನು ಮಲ್ತೋದುಪ್ಪು ಅವು ಅಕ್ಲಿಡ್ದೆ ಎಂಕ್ಲಿಗೆ ಬರೋಡತ್ತಂದು ಎಂಕ್ಲಿಡ್ದ ಅಕ್ಲಿಗೆ ಕೊರಡುದು ಬಂದ್ಪುಣ ಪ್ರಶ್ನೆ ಕಮ್ಮಿ ಬಸ್ ಮಾಲೀಕರೇನು ಬದುಕಾವನಂಚಿನ ಪರಿಸ್ಥಿತಿ ಉಪ್ಪುನಿ ಸಿಬ್ಬಂದಿಗೆ ಅಂಚೆ ಅಕ್ಲನ ಆಶಾಭಾವನೆಗೆ ಸರಿಯಾದ ಇಂಕ್ಲು ಅಕ್ಲಿಗೆ ಸ್ಪಂದನೆ ಮಲ್ತೊಂದು ಉಪ್ಪು ಅಂಚೆ ಅದು ಅಕ್ಲನ ಎಡ್ಡೆಪ್ಪುನೇ ಎಂಕ್ಲನ ಏಳಿಗೆ ಅಂತ ಪನೇರ್ತಾ ಇರೋದು ಸರಿ ಅಡಿ ಅಂತಾರೆ ಪುತ್ರನರೇ ಬಂಧುಗಳೇ ಈ ಒಂದು ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಸಾಕಷ್ಟು ಕಷ್ಟ ನಷ್ಟದ ನಡುವೆ ನಮ್ಮ ಉದ್ದಿಮೆ ವ್ಯವಹಾರ ನಡೀತಾ ಉಂಟು ಅನ್ನುವಂಥ ವಿಚಾರವನ್ನು ಜಯಶೀಲ ಅಡ್ಯಂತಾಯವರು ಮತ್ತು ವಿ.ಕೆ. ಪುತ್ರನ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅನೇಕ ಬೇಡಿಕೆಗಳು ಸರ್ಕಾರದ ಮುಂದೆ ಕೂಡ ಇದ್ದಾವೆ. ಮಂಗಳೂರಿನಂಥ ಮಹಾನಗರದಲ್ಲಿ ಒಂದು ಬೃಹತ್ ಮತ್ತು ಸುಸಜ್ಜಿತವಾದಂಥ ಬಸ್ ನಿಲ್ದಾಣ ಜೊತೆಗೆ ಸಾರಿಗೆ ಟ್ಯಾಕ್ಸ್ ಇದು ವಿನಾಯಿತಿ ಸರ್ಕಾರದ ಮುಂದೆ ಇರುವಂಥದ್ದು ಇದೆಲ್ಲ ಆದ್ರೇ ನಮಗೆ ಕೊಡೊಂದಷ್ಟು ಖುಷಿ, ವ್ಯಾಪಾರ, ನಮ್ಮ ಉದ್ದಿಮೆಯನ್ನು ಕೂಡ ಸರಾಗವಾಗಿ ನಡೆಸ್ಕೊಳ್ಬೋದು. ಮತ್ತು ನಮ್ಮಲ್ಲಿ ದುಡಿಯುವಂಥ ಸಿಬ್ಬಂದಿಗಳ ಪರವಾಗಿ ನಾವು ಇರುತ್ತೇವೆ ಅಂತ ವಿಚಾರವನ್ನು ಕೂಡ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇಬ್ಬರು ಕೂಡ ಈ ಬಾರಿಯ ಹೊಸ ಸಮಿತಿಯಲ್ಲೇ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವವರು. ಅವರ ಹಳೆಯ ಸಮಿತಿಯ ಎಲ್ಲ ಪೂರ್ಣ ಸಹಕಾರದೊಂದಿಗೆ ಕೆಲಸ ಮುಂದಕ್ಕೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಜಯಶೀಲ ಅಡ್ಯಂತಾಯ ಅವರಿಗೆ ನಾನು ಅಡ್ಯಂತಾರೆ ಈ ಮಾತುಕತೆಯನ್ನು ಮುಗಿಸುವ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳು. ಸೊಲ್ಮೇಲು ಅಂಚನೆ ವಿ.ಕೆ. ಪುತ್ರನರೇ ಇದೀಗಲ ಸೊಲ್ಮೇಲು ಬಂಧುಗಳೇ, ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ.